ನಮಸ್ಕಾರ ವೀಕ್ಷಕರೇ, ಪ್ರೈಮ್ ಟೈಮ್ ಡಿಬೇಟ್ಗೆ ಸ್ವಾಗತ. ನಾನು ಶ್ರೀನಾಥ್. ಈಗ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು, ಅದರಲ್ಲೂ ಕೂಡ ಬಿಲ್ಲವ ಸಮುದಾಯದವರು ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದು, ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಉಡುಪಿ ಜಿಲ್ಲೆಗೆ ಉಸ್ತುವಾರಿಯನ್ನಾಗಿ ನೇಮಕ ಮಾಡಲಿಲ್ಲ ಅನ್ನುವಂಥ ಒಂದು ವಿಚಾರವಾಗಿ ಬಿಲ್ಲವ ಸಮುದಾಯದವರು ಸಾಕಷ್ಟು ಸಮಾಲೋಚನೆಯನ್ನು ಮಾಡಿದ್ದಾರೆ. ಒಂದು ಕೂಗನ್ನು ಕೂಡ ಕೂಗಿದ್ದಾರೆ. ಉಸ್ತುವಾರಿ ಸಚಿವರನ್ನಾಗಿ ಉಡುಪಿಗೆ ಬಸವರಾಜ ಬೊಮ್ಮಾಯಿಯ ಬದಲು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಕೊಡಬೇಕಾಗುತ್ತು. ಇಲ್ಲಿನ ಒಂದು ಸಮಸ್ಯೆಗಳು ಅಥವಾ ಇಲ್ಲಿನ ಒಂದು ತೊಂದರೆ ತಾಪತ್ರೆಗಳು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಅರ್ಥ ಆಗ್ತಾ ಇತ್ತು. ಆದರೆ ಎಲ್ಲಿಂದಲೋ ಬಂದಂತ ಬಸವರಾಜ ಬೊಮ್ಮಾಯಿ ಅವರಿಗೆ ಅರ್ಥ ಆಗುತ್ತಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಪ್ರಶ್ನೆಯನ್ನ ಎತ್ತಿರ್ತಕ್ಕಂಥದ್ದು. ಆದರೆ ಒಟ್ಟಿನಲ್ಲಿ ನೋಡ್ತಾ ಹೋದ್ರೆ ಹಾಗಾದರೆ ರಾಜ್ಯ ಸರ್ಕಾರ ಈ ಒಂದು ಉಸ್ತುವಾರಿ ಸಚಿವರನ್ನ ನೇಮಕ ಮಾಡುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ ಎಡವಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯಾಕೆಂತಂದ್ರೆ ಹೆಚ್ಚುವರಿಯಾಗಿ ಜಿಲ್ಲೆಗಳನ್ನು ನೀಡಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಆಯಾ ಒಂದು ಜಿಲ್ಲೆಗೆ ಕೊಡದೆ ಬೇರೆ ಬೇರೆ ಜಿಲ್ಲೆಗೆ ಒಂದು ಉಸ್ತುವಾರಿಯನ್ನು ನೇಮಕ ಮಾಡಿರ್ತಕ್ಕಂಥ ಒಂದು ವಿಚಾರವನ್ನು ನೋಡ್ತಾ ಹೋದ್ರೆ ಅಲ್ಲಲ್ಲಿ ಎಡವಿದೆಯಾ ಅಥವಾ ಏನು ಇದರ ಉದ್ದೇಶ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ. ಇವತ್ತಿನ ದಿನ ಕೂಡ ಈ ಒಂದೇ ವಿಚಾರವಾಗಿ, ಉಸ್ತುವಾರಿ ನೇಮಕದ ವಿಚಾರವಾಗಿ, ಉಡುಪಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಒಂದು ಗೊಂದಲದ ವಿಚಾರವಾಗಿ ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಮತ್ತು ಅದೇ ರೀತಿಯಲ್ಲಿ ಉಸ್ತುವಾರಿ ಸಚಿವರ ಒಂದು ಪರಿಕಲ್ಪನೆ ಏನು, ರಾಜ್ಯ ಸರ್ಕಾರ ಅದನ್ನು ಈಗ ಯಾವ ರೀತಿ ನಡೆಸಿಕೊಂಡು ಹೋಗ್ತಾ ಇದೆ, ಬರುವಂಥ ಒಂದು ಪಕ್ಷಗಳು ಉಸ್ತುವಾರಿ ನೇಮಕದ ವಿಚಾರವಾಗಿ ಯಾವ ರೀತಿ ಚಿಂತನೆಗಳನ್ನು ಇಟ್ಕೊಂಡಿದೆ, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಈ ಒಂದು ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಬಗ್ಗೆ ಬಿಲ್ಲವ ಸಮುದಾಯದವರು ಹೇಳಿರ್ತಕ್ಕಂಥ ಒಂದು ಮಾತುಗಳಿದೆ. ಇದೆಲ್ಲದರ ಒಂದು ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಉಡುಪಿ ಜಿಲ್ಲೆಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಉಸ್ತುವಾರಿ, ಉಡುಪಿ ಜಿಲ್ಲೆಯ ಕೋಟಾ ಶ್ರೀನಿವಾಸ ಪೂಜಾರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಉಸ್ತುವಾರಿ. ಇದೆಂಥ ನ್ಯಾಯ? ಹೀಗಂತ ಮುನಿಸಿಕೊಂಡಿದ್ದು ಬೇರೆ ಯಾರೂ ಅಲ್ಲ, ಬಿಜೆಪಿ ಪಕ್ಷದಲ್ಲೇ ಗುರುತಿಸಿಕೊಂಡಿರುವ ಬಿಲ್ಲವ ಸಮುದಾಯದ ನಾಯಕರು. ಉಸ್ತುವಾರಿ ಸಚಿವರ ನೇಮಕದ ಬೆನ್ನಲ್ಲೇ ಬಿಲ್ಲವ ಸಮುದಾಯದ ಪ್ರಮುಖರು ಕಟಪಾಡಿಯಲ್ಲಿರುವ ವಿಶ್ವನಾಥ ಕ್ಷೇತ್ರದಲ್ಲಿ ಸಭೆ ನಡೆಸಿದ್ದಾರೆ. ಕೋಟಾ ಶ್ರೀನಿವಾಸ ಪೂಜಾರಿಗೆ ಉಡುಪಿ ಜಿಲ್ಲೆಯ ಉಸ್ತುವಾರಿ ನೀಡದೇ ಇರುವುದಕ್ಕೆ ಕೋಪಿಸಿಕೊಂಡಿದ್ದಾರೆ. ಉಡುಪಿ ಜಿಲ್ಲೆಯ 5 ಬಿಜೆಪಿ ಶಾಸಕರೇ ಇದಕ್ಕೆ ಹೊಣೆ. ಹಿಂದುಳಿದ ವರ್ಗದಿಂದ ಬಂದ ಸಜ್ಜನ ನಾಯಕನ ಕೈಕಳಿಗೆ ಕೆಲಸ ಮಾಡಲು ಉಡುಪಿ ಜಿಲ್ಲೆಯ ಶಾಸಕರಿಗೆ ಮನಸ್ಸಿಲ್ಲ ಎಂದು ಬಹಿರಂಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅತ್ಯಂತ ದುಃಖಕರ ವಿಷಯ ಏನಂದ್ರೆ, ಸರಳ ಸಜ್ಜನಿಕೆಯ ರಾಜಕಾರಣವನ್ನು ಮಾಡಿಕೊಂಡು ಬಂದಂತ ಬಿಲ್ಲಬೇಕು ಉಸ್ತುವಾರಿ ಯಾವ ಒಂದು ಹಾವೇರಿಯ ಸಿಗಿರಾವಿಯ ಒಬ್ಬರನ್ನು ಇಲ್ಲಿ ತಂದು ಕಾರಣ ಯಾರು? ಹೌದು, ಕರಾವಳಿಯ ಅತ್ಯಂತ ಪ್ರಭಾವಿ ವೋಟ್ ಬ್ಯಾಂಕ್ ಬಿಲ್ಲವ ಸಮುದಾಯ. ಹೇಳಿ ಕೇಳಿ ಶ್ರೀನಿವಾಸ ಪೂಜಾರಿ ಮೀನುಗಾರಿಕಾ ಸಚಿವರಾಗಿದ್ದಾರೆ. ಅತಿ ದೊಡ್ಡ ಮೀನುಗಾರಿಕಾ ಬಂದರು ಇರೋದು ಉಡುಪಿಯಲ್ಲಿ. ಆದರೆ ಮೀನುಗಾರಿಕಾ ಸಚಿವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಉಸ್ತುವಾರಿ. ಯಾಕೆ ರಾಜ್ಯ ಸರ್ಕಾರ ಈ ಅವೈಜ್ಞಾನಿಕ ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನೋದು ಬಿಲ್ಲವ ನಾಯಕರ ಪ್ರಶ್ನೆ. ಈ ಹಿಂದೆ ಕೋಟಾ ಶ್ರೀನಿವಾಸ ಪೂಜಾರಿ ಉಡುಪಿಗೆ ಉಸ್ತುವಾರಿಯಾಗಿದ್ದಾಗ ಬಿಜೆಪಿಯ ಶಾಸಕರಿಗೆ ಏನಾದರೂ ಅನ್ಯಾಯ ಮಾಡಿದ್ರ? ಮತ್ಯಾಕೆ ನಿಮಗೆ ಹೊಟ್ಟೆ ಕಿಚ್ಚು ಎಂದು ಖಾರವಾಗಿ ಬಿಜೆಪಿ ನಾಯಕರನ್ನೇ ಪ್ರಶ್ನೆ ಮಾಡಿದ್ದಾರೆ. ಮುಂದಿನ ಸಚಿವ ಸಂಪುಟ ವಿಸ್ತರಣೆಯವರೆಗಾದ್ರೂ ಶ್ರೀನಿವಾಸ ಪೂಜಾರಿ ಅವರೇ ಬಿಜೆಪಿಗೆ ಉಸ್ತುವಾರಿಯಾಗಿ ಇರಲಿ ಅನ್ನೋದು ಬಿಲ್ಲವರ ಹಕ್ಕೊತ್ತಾಯ. ಶ್ರೀ ಶ್ರೀನಿವಾಸ ಪೂಜಾರಿ ಅವರನ್ನು ಇಡೀ 3 ಜಿಲ್ಲೆಯಲ್ಲಿ ಒಬ್ಬ ಸಚಿವ ಇದ್ದುಕೊಂಡು ಅವರನ್ನು ತವರು ಜಿಲ್ಲೆಯಿಂದ ತೆಗೆದು ಇವತ್ತು ಮಂಗಳೂರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಹಾಕಿದ್ದಾರೆ. ಆದರೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಮಾತ್ರ ಈ ಬೆಳವಣಿಗೆಗಳ ಬಗ್ಗೆ ತುಟಿ ಪಿಟ್ಟಕ್ ಅನ್ನುತ್ತಿಲ್ಲ. ಪಕ್ಷ ಕೊಟ್ಟ ಜವಾಬ್ದಾರಿ ನಿಭಾಯಿಸಲು ಸಿದ್ಧ, ನಾನು ಮಂಗಳೂರು ಉಸ್ತುವಾರಿ ನಿಭಾಯಿಸುತ್ತೇನೆ ಎಂದಷ್ಟೇ ಹೇಳಿ ನುಣುಚಿಕೊಂಡಿದ್ದಾರೆ. ಬಿಲ್ಲವರ ನಾಯಕರ ನಿಯೋಗ ಬಿಜೆಪಿಯ 5 ಶಾಸಕರ ಮುಂದೆ ಹಕ್ಕೊತ್ತಾಯ ಮಂಡಿಸಲು ಮುಂದಾಗಿದೆ. ಉಡುಪಿ ಜಿಲ್ಲೆಯ ಶಾಸಕರು ಮತ್ತು ಮುಖ್ಯಮಂತ್ರಿಗಳು ಸ್ಪಂದಿಸದೇ ಇದ್ದಲ್ಲಿ ಸೆಪ್ಟೆಂಬರ್ 19ಕ್ಕೆ ಮತ್ತೊಮ್ಮೆ ಸಭೆ ಸೇರಿ ಮುಂದಿನ ಹೋರಾಟದ ರೂಪುರೇಷೆ ನಿರ್ಧರಿಸಲು ತೀರ್ಮಾನಿಸಿದ್ದಾರೆ. ದಿವಾಕರ್ ಹಿರಿಯಡ್ಕ, ಸ್ಪಂದನ ಟಿವಿ, ಉಡುಪಿ.
ಎಸ್, ಇವಿಷ್ಟು ಕೂಡ ಉಡುಪಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಒಂದು ಬೆಳವಣಿಗೆಗಳು. ಬಿಲ್ಲವ ಸಮುದಾಯದವರು ಸಮಾಲೋಚನಾ ಸಭೆಯನ್ನು ಕೂಡ ಮಾಡಿದ್ದಾರೆ. ನಮ್ಮ ಒಂದು ಬೇಡಿಕೆ ಈಡೇರದೇ ಇದ್ದರೆ 19ಕ್ಕೆ ನಾವು ಒಂದು ನಿಯೋಗವನ್ನು ಮಾಡ್ತೇವೆ ಅಥವಾ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತೇವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿಕೆಯನ್ನು ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥ ಒಂದು ವಿಚಾರವನ್ನು ನೋಡ್ತಾ ಹೋದರೆ ಪಾರ್ಟಿ ಸಾಕಷ್ಟು ಜವಾಬ್ದಾರಿಯನ್ನು ಕೊಡ್ತಾ ಹೋಗುತ್ತೆ, ಸಾಕಷ್ಟು ಹಂತದಲ್ಲೂ ಕೂಡ ನಮಗೆ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ಅವಕಾಶಗಳನ್ನು ಕೊಡುತ್ತೆ. ಈಗ ನನಗೆ ದಕ್ಷಿಣ ಕನ್ನಡದ ಒಂದು ಉಸ್ತುವಾರಿಯಾಗಿ ನೇಮಕವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪಾರ್ಟಿ ಏನು ಹೇಳುತ್ತೋ ಅದನ್ನು ನಾನು ಕೇಳ್ತೇನೆ. ನಾನು ದಕ್ಷಿಣ ಕನ್ನಡದ ಉಸ್ತುವಾರಿಯಾಗಿ ನೇಮಕಗೊಂಡಿದ್ದೇನೆ, ಆ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡ್ತೇನೆ, ಪಾರ್ಟಿ ಏನು ಹೇಳುತ್ತೋ ಹಾಗೆ ನಾನು ನಡೆದುಕೊಳ್ತೇನೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ನೋಡ್ತಾ ಹೋದರೆ ಇದೆಲ್ಲದರ ಕುರಿತಾಗಿ ಸಮಗ್ರವಾಗಿ ಚರ್ಚೆಯನ್ನು ಮಾಡಲೇಬೇಕು. ನನ್ನ ಜೊತೆ ಅತಿಥಿ ಗಣ್ಯರು ಕೂಡ ಇದ್ದಾರೆ. ಇನ್ನು ನಿಮ್ಮ ಒಂದು ಅಭಿಪ್ರಾಯಗಳಿದ್ದರೆ ನೀವು ತಿಳಿಸ್ಬೋದು, ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಮೊದಲಿಗೆ ರಾಜಕೀಯ ವಿಶ್ಲೇಷಕರಾಗಿರ್ತಕ್ಕಂಥ ಕೊಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟರ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗಾಗಲೇ ಇವಿಷ್ಟು ಇವತ್ತಿನ ಒಂದು ಬೆಳವಣಿಗೆಗಳು. ಬಿಲ್ಲವ ಸಮುದಾಯದವರು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಉಡುಪಿಯ ಉಸ್ತುವಾರಿಯನ್ನು ಕೊಡಲಿಲ್ಲ, ಎಲ್ಲಿಂದಲೋ ಬಂದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಇಲ್ಲಿನ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಇಲ್ಲಿನ ಒಂದು ಕಷ್ಟಗಳು, ಸಮಸ್ಯೆಗಳು ಇದೆಲ್ಲವೂ ಕೂಡ ಗೊತ್ತಿರ್ತಕ್ಕಂಥದ್ದು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಕೊಡಲಿಲ್ಲ. ಇದಕ್ಕೆ ಸಮಸ್ಯೆಗಳಾಗುತ್ತೆ. ಮುಂದಿನ ಒಂದು ದಿನಗಳಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಕೊಡಬೇಕು ಉಡುಪಿ ಜಿಲ್ಲೆಯ ಉಸ್ತುವಾರಿಯನ್ನಾಗಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಕೂಗು ಬಿದ್ದಿರ್ತಕ್ಕಂಥದ್ದು. ಈ ಕುರಿತಾಗಿ ಏನು ಹೇಳ್ತೀರಿ ಸರ್? ಸರಿ, ಇದರ ಬಗ್ಗೆ ನಾವು ಸುದೀರ್ಘವಾಗಿ ಮತ್ತೆ ಚರ್ಚೆ ಮಾಡೋಣ. ಅದು ನನಗನ್ಸುತ್ತೆ, ಮೊದಲು ದ ಕಾನ್ಸೆಪ್ಟ್ ಆಫ್ ಉಸ್ತುವಾರಿ ಉಂಟು, ಕೇರ್ ಟೇಕರ್. ಈ ಕಾನ್ಸೆಪ್ಟೇ ಒಂದು ರೀತಿಯಲ್ಲಿ ರಾಂಗ್ ಕಾನ್ಸೆಪ್ಟ್ ಅಂತ ನನಗನ್ಸುತ್ತೆ. ಸಂವಿಧಾನದಲ್ಲಾಗಲಿ ಕಾನೂನಲ್ಲಾಗಲಿ ಎಲ್ಲಿಯೂ ಕೂಡ ಉಸ್ತುವಾರಿ ಅನ್ನೋ ಶಬ್ದನೇ ಇಲ್ಲ. ಈ ಉಸ್ತುವಾರಿ ಕಾನ್ಸೆಪ್ಟ್ ಏನಿದೆ, ಆಯಾ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಮಾಡಿಕೊಂಡ ಒಂದು ಅನುಕೂಲ ಶಾಸ್ತ್ರ ಅದು. ಎಲ್ಲೋ ಒಂದು ಕಡೆ ಒಂದು ಜಿಲ್ಲೆ ತಮ್ಮ ಒಂದು ಆಡಳಿತದಲ್ಲಿ ಇರಬೇಕು ಮತ್ತು ಆ ಕ್ಷೇತ್ರದ ಒಬ್ಬ ಚುನಾಯಿತ ಅಭ್ಯರ್ಥಿ ಮತ್ತು ಒಬ್ಬ ಸಚಿವ ಆ ಕ್ಷೇತ್ರದ ಜವಾಬ್ದಾರಿ ತಗೊಳ್ಬೇಕಂತ ಹೇಳಿ ಮಾಡಿಕೊಂಡ ಒಂದು ವ್ಯವಸ್ಥೆ ಅದು. ಆದರೆ ಇದರಿಂದ ಹಲವಾರು ಬಾಧಕಗಳು ಇದೆ ಅನ್ನುವುದನ್ನು ಯಾರು ಕೂಡ ಚಿಂತನೆ ಮಾಡಲೇ ಇಲ್ಲ. ಯಾಕೆ ನಾವು ಕಾಣ್ತೇವೆ, ಕರ್ನಾಟಕದ ಒಂದು ಇತಿಹಾಸ ನೋಡಿದಾಗ ಎಷ್ಟೋ ಬಾರಿ ಏನು ಆಗತ್ತೆ ಕೇಳಿದರೆ, ಯಾವುದೇ ಒಬ್ಬ ಸಚಿವನನ್ನು ನೀವೊಂದು ಜಿಲ್ಲೆಗೆ ಸೀಮಿತಪಡಿಸ್ಕೊಂಡು ಆ ಖಾತೆಯನ್ನು ಅಲ್ಲಿಗೆ ಸೀಮಿತಪಡಿಸ್ಕೊಂಡಾಗ ಅವನ ಆ ಮಿನಿಸ್ಟರ್ ಒಬ್ಬ, ಫಾರ್ ಎಕ್ಸಾಂಪಲ್ ಒಬ್ಬ ಗೃಹ ಸಚಿವ ಇರಬಹುದು, ಆರೋಗ್ಯ ಸಚಿವ ಇರಬಹುದು, ಮೀನುಗಾರಿಕೆ ಸಚಿವ ಇರಬಹುದು. ಆ ಸಚಿವ ಖಾತೆ ಅನ್ನುವಂಥದ್ದು ಕ್ಯಾಬಿನೆಟ್ ದರ್ಜೆ ಆದ ಕಾರಣ ಅದು ಇಡೀ ರಾಜ್ಯಕ್ಕೆ ಸೀಮಿತಪಟ್ಟಂತ ಒಂದು ಖಾತೆ ಅದು. ಸೊ ಅವರೇನ್ ಮಾಡಬೇಕಾಗತ್ತೆ, ಇಡೀ ರಾಜ್ಯವ್ಯಾಪಿಯಾಗಿ ಸಂಚರಿಸಿ ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ, ನ್ಯೂನತೆಗಳಿಗೆ ಸ್ಪಂದಿಸಬೇಕಾಗತ್ತೆ. ನಾವೇನ್ ಮಾಡ್ತೇವೆ, ಉಸ್ತುವಾರಿ ಅನ್ನುವ ಒಂದು ಹೆಸರಿನಲ್ಲಿ ಅವರನ್ನು ಆಯಾ ಜಿಲ್ಲೆಗೆ ನಾವು ಏನ್ ಮಾಡ್ತೇವೆ, ಕಟ್ಟಿ ಹಾಕಿ ಬಿಡ್ತೇವೆ, ಸೀಮಿತಪಡಿಸ್ತೇವೆ. ಇದರಿಂದ ಏನಾಗುತ್ತೆ, ಒಂದು ಅರ್ಥದಲ್ಲಿ ಆ ಸಚಿವನ ಇಮೇಜ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಒಬ್ಬ ಸಚಿವ ಅಂತ ಹೇಳಿದ್ರೆ, ಒಬ್ಬ ಶಿಕ್ಷಣ ಸಚಿವ ಅಂತ ಹೇಳಿದ್ರೆ ಇಡೀ ರಾಜ್ಯದ ಮಕ್ಕಳು, ವಿದ್ಯಾರ್ಥಿಗಳು, ಶಿಕ್ಷಕರು, ಸಮುದಾಯ ಗುರುತಿಸಬೇಕು. ಇವತ್ತು ಆ ಕಾನ್ಸೆಪ್ಟ್ ಇಲ್ಲ. ನೀವು ಹೋಗಿ ಬೆಂಗಳೂರಿನಲ್ಲಿ ಹೋಗಿ ಕೇಳಿ, ಗೃಹ ಸಚಿವರು ಯಾರು ಕೇಳಿದ್ರೆ ಮತ್ತೊಬ್ಬರಿಗೆ ಗೊತ್ತಿಲ್ಲ, ಯಾಕೆ ಅವನು ಆ ಜಿಲ್ಲೆಗೆ ಸೀಮಿತಪಡಿಸ್ಕೊಂಡಿರ್ತಾನೆ. ಆ ದೃಷ್ಟಿಯಿಂದ ಈ ಉಸ್ತುವಾರಿ ಅನ್ನೋ ಕಾನ್ಸೆಪ್ಟೇ ರಾಂಗ್. ಅದರ ಪರ್ಯಾಯವಾಗಿ ಈ ಒಂದು ಆಡಳಿತ ವ್ಯವಸ್ಥೆಯನ್ನು ಎಲ್ಲ ಸಚಿವರು ಒಬ್ಬ ಖಾತೆ ನೋಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಗೃಹ ಖಾತೆ ಇಲ್ಲಿ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಗೃಹ ಸಚಿವರು ಇಲ್ಲಿ ಸ್ಪಂದಿಸಬೇಕು, ಮೀನುಗಾರಿಕೆ ಸಚಿವರಿಗೆ ತೊಂದರೆ ಆಗಿದೆ ಅಂದ್ರೆ ಇಲ್ಲಿ ಸ್ಪಂದಿಸಬೇಕು. ಯಾವುದೇ ಒಬ್ಬ ಉಸ್ತುವಾರಿ ಸಚಿವನು ಮಾಡಿ ಒಂದು ಜಿಲ್ಲೆಗೆ ಸೀಮಿತಪಡಿಸಿಕೊಂಡಾಗ ಇದು ಹಲವಾರು ಸಮಸ್ಯೆಗಳು ಹುಟ್ಟಲಿಕ್ಕೆ ಕಾರಣ ಆಗುತ್ತೆ. ಇದು ಯಾವ ರೀತಿಯಲ್ಲಿ ಬಂತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಇಟ್ ಇಸ್ ಅ ರಾಂಗ್ ನೋಷನ್ ಅನಿಸುತ್ತೆ. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಈ ರೀತಿಯಾಗಿ ಬಂತಲ್ಲ ಬಿಜೆಪಿ, ಈ ರೀತಿಯಾಗಿ ಯಾಕೆ ಮಾಡ್ಕೊಳ್ತಾ ಇದೆ, ಅದು ಕೂಡ ಚಿಂತನೆಗೆ ಒಳಗಾಗತ್ತೆ. ಇನ್ನು ಪ್ರಶ್ನೆಗಳು ನೀವು ಕೇಳಬಹುದೇ ಕಾಣುತ್ತೆ. ಖಂಡಿತ ಹಾಗೆಲ್ಲ ನೋಡ್ತಾ ಹೋದ್ರೆ ಬಿಜೆಪಿ ಅಂತಂದ್ರೆ ಈಗಿರ್ತಕ್ಕಂಥ ಒಂದು ರಾಜ್ಯ ಸರ್ಕಾರ ಎಡವಿದೆಯಾ ಅಂತ. ಯಾಕೆಂತಂದ್ರೆ ಈ ಒಂದು ಅಸಮಾಧಾನಗಳನ್ನ ನೋಡ್ತಾ ಹೋದ್ರೆ ಮತ್ತೆ ಆಯಾ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನೇಮಿಸಬೇಕಾಗಿತ್ತು, ಅಥವಾ ಹತ್ರ ಇರ್ತಕ್ಕಂಥ ಒಂದು ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಆಯಾ ಉಸ್ತುವಾರಿ ಸಚಿವರನ್ನ ನೇಮಿಸಬೇಕಾಗಿತ್ತು. ನೀವು ಇದು ರಾಂಗ್ ಅಂತ ಹೇಳಿದ್ರೆ, ಅಂತಂದ್ರೆ ಸಂವಿಧಾನಬದ್ಧವಾಗಿ ಆದ್ರೂ ಕೂಡ ಸರ್ಕಾರಗಳು ತಮ್ಮ ಒಂದು ಅನುಕೂಲಕ್ಕೋಸ್ಕರ ಮಾಡಿಕೊಳ್ತಾ ಇದೆ. ನೀವು ಹೇಳಿದ್ದೆ ಕೇಳಿದ್ರೆ, ಹಿಂದಿನಿಂದ ನಡೆದು ಬಂದುಕೊಂಡ ಒಂದು ಸಂಪ್ರದಾಯವೋ ಏನು ಗೊತ್ತಿಲ್ಲ. ಏನ್ ಕೇಳಿದ್ರೆ, ಆ ಜಿಲ್ಲೆಯಿಂದ ಯಾರಾದ್ರೂ ಒಬ್ಬ ಸಚಿವನಾಗಿದ್ರೆ ಶಾಸಕ, ಆ ಒಬ್ಬ ಸಚಿವನಿಗೆ ಆ ಜಿಲ್ಲೆಯ ಖಾತೆಯನ್ನು ಅಥವಾ ಜಿಲ್ಲೆಯ ಒಂದು ಇಡೀ ಜಿಲ್ಲೆಯ ಒಂದು ಸಮಕ್ಷ ಒಂದು ಅಭಿವೃದ್ಧಿಯೋ ಅಥವಾ ಏನೋ ನ್ಯೂನತೆಯನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಕೊಡ್ತಾ ಇದ್ರು. ಆದ್ರೆ ಈ ಬಿಜೆಪಿ ಏನ್ ಮಾಡ್ತೀವಿ, ಹಾಗಲಿ ಎಲ್ಲಾ ಕಡೆ ಕೊಟ್ಟಿದ್ದಾರೆ ಅಂತ ಅರ್ಥ ಅಲ್ಲ, ಕೆಲವೊಮ್ಮೆ ತಪ್ಪಿಸಿ ಕೊಟ್ಟಿದ್ದಿದೆ. ಆದ್ರೆ ಈ ಬಾರಿ ನೋಡುವಾಗ ಕರ್ನಾಟಕ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ಅಂದ್ರೆ ಯಡಿಯೂರಪ್ಪನ ಸರ್ಕಾರ, ಈ ಬಾರಿ ಏನಾಯ್ತು ಕೇಳಿದ್ರೆ, ಇದ್ದ ಒಂದು ಮಿತಿ ಆಧಾರಿತ ಸಚಿವರೇ ಇರುವುದು. ಪೂರ್ತಿ ಈಗ 33 ಜನ ಸಚಿವ ಸಂಪುಟ ಇಲ್ಲ, ಇದ್ದದ್ರಲ್ಲಿ 16-17 ಜನರಿಗೆ
ಕ್ಷೇತ್ರಕ್ಕೆ 30 ಜಿಲ್ಲೆಯನ್ನು ಹಂಚಿ ಹಾಕಿದ್ದಾರೆ. ಅದೇನೇ ಇರಲಿ, ಅದು ಒಂದು ಸಾಂದರ್ಭಿಕವಾದ ಸಮಸ್ಯೆ ಇರಬಹುದು. ಯಾಕೆ ಹೇಳಿದ್ರೆ ಪ್ರತಿಯೊಂದು ಜಿಲ್ಲೆಗೆ ಒಬ್ಬರೊಬ್ಬರನ್ನ ಹಾಕ್ಲಿಕ್ಕೆ ಆಗೋಲ್ಲ, ಒಬ್ಬರೊಬ್ಬರು ಎರಡೆರಡು ಕೊಡಬೇಕಾಗತ್ತೆ. ಒಂದು ಇಲ್ಲಿ ಬಂದ ಮೂಲಭೂತ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಶ್ರೀನಿವಾಸ್ ಪೂಜಾರಿ ಅವರು ಉಡುಪಿ ಜಿಲ್ಲೆಯ ಒಬ್ಬ MLC ಆಗಿ, ಸೊ ಇವರಿಗೆ ಇಲ್ಲಿ ಕೊಡಬಹುದಿತ್ತು, ಅವರಿಗೆ ಅಲ್ಲಿ ಹಾಕುವ ಅಗತ್ಯ ಏನಿತ್ತು, ಮಂಗಳೂರು ಮತ್ತು ದಕ್ಷಿಣ ಕನ್ನಡ, ಅಥವಾ ಬೊಮ್ಮಾಯಿ ಅಲ್ಲಿಂದ ಧಾರವಾಡ ಹುಬ್ಬಳ್ಳಿಯಿಂದ ತಂದು ಇಲ್ಲಿ ಹಾಕುವ ಅಗತ್ಯತೆ ಏನಿತ್ತು? ಇದು ನನಗನ್ಸುತ್ತೆ ಒಂದು ಸ್ಟ್ರಾಟಜಿ ಇದೆ ಅಂತ ಅನ್ಸುತ್ತೆ ಬಿಜೆಪಿ ಒಳಗೆ. ಇದು ನಾವು ಸ್ವಲ್ಪ ವಿಮರ್ಶೆ ಮಾಡೋಣ. ಯಾಕೆ ಹೇಳಿದ್ರೆ ರಾಜ್ಯಕ್ಕೆ ಹೊರತಾಗಿ ಪಕ್ಷ ಜಾತಿ ಬಿಟ್ಟು ನಾವು ಸ್ವಲ್ಪ ಆಲೋಚನೆ ಮಾಡಿದಾಗ ನನಗನ್ಸುತ್ತೆ ಎಲ್ಲೋ ಒಂದು ರೀತಿಯಲ್ಲಿ ನೀವು ಒಬ್ಬ ಸಚಿವನನ್ನು ಯಾವುದೋ ಒಂದು ಜಿಲ್ಲೆಗೆ ಸೀಮಿತಪಡಿಸಿಕೊಂಡಾಗ ಅಲ್ಲಿ ಜಾತಿ ರಾಜಕೀಯ ಬೆಳೆಯುವ ಸಾಧ್ಯತೆ ಇದೆ. ಅವನೇನ್ ಮಾಡ್ತಾನೆ, ಲಾಬಿ ಮಾಡ್ತಾನೆ. ಈಗ ನಾನು ಶ್ರೀನಿವಾಸ್ ಪೂಜಾರಿ ಅವರು ಲಾಬಿ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಈಗ ನಮ್ಮ ಬೇರೆ ಬೇರೆ ಜಿಲ್ಲೆಗಳು ತಕೊಂಡಾಗ ಅಲ್ಲಿ ಏನಾಗುತ್ತೆ ಕೇಳಿದ್ರೆ, ಒಬ್ಬ ಲಿಂಗಾಯತ ಇದ್ದ, ಅದೇ ಏರಿಯಾಕ್ಕೆ ನೀವು ಹಾಕಿಬಿಟ್ರೆ ಅಲ್ಲಿ ಲಿಂಗಾಯತರನ್ನೇ ಬೆಳೆಸುವಂತ ಅಥವಾ ಒಂದು ಜಾತಿಯನ್ನೇ ಬೆಳೆಸುವಂತ, ಅಥವಾ ಅಲ್ಲಿ ಅವನ ಕಣ್ಣು ಬೇರೆ ಕಡೆ ಹರಿಯುವುದೇ ಇಲ್ಲ. ಅದರ್ಥದಿಂದ ಒಬ್ಬ ಸಚಿವನಿಗೆ ಒಬ್ಬ ಎಲ್ಲೇ ಇರಲಿ ಅವನು ಬೇರೆ ಜಿಲ್ಲೆಗೆ ಹಾಕಿದಾಗ ಅಲ್ಲಿಗೆ ಹೋಗಿ ಸ್ಪಂದಿಸಬೇಕಾದಂತ ಮನಸ್ಥಿತಿ ಬರಬೇಕು. ನಾವು ಒಬ್ಬ ಸಚಿವನನ್ನು ಒಂದು ಜಿಲ್ಲೆಗೆ ಸೀಮಿತಪಡಿಸಬಾರದು. ಅಂದ್ರೆ ಅಲ್ಲಿ ಏನಾಗುತ್ತೆ ಕೇಳಿದ್ರೆ, ಅಲ್ಲಿ ಕೇಂದ್ರೀಕೃತವಾದ ಒಂದು ವೋಟ್ ಬ್ಯಾಂಕ್ ಆಗುವಂತ ಸಾಧ್ಯತೆ ಇದೆ. ಆ ವ್ಯಕ್ತಿ ಅಲ್ಲಿ ತನ್ನ ಗಟ್ಟಿಯಾದ ಊರ್ಕೊಳ್ಳುವ ಸಾಧ್ಯತೆ ಇದೆ. ಸೊ ಅವನ ವ್ಯಕ್ತಿತ್ವ ಎಲ್ಲ ಕಡೆಗೆ ಅನಾವರಣ ಆಗಬೇಕು ಅನ್ನುವ ಒಂದು ಸ್ಪಷ್ಟವಾದ ಕಲ್ಪನೆ ಇರಬಹುದು. ಆ ದೃಷ್ಟಿಯಿಂದ ಹೇಳ್ಬೇಕಾ, ಯಾಕೆ ಕೇಳಿದ್ರೆ ಇವತ್ತು ಬಿಲ್ಲವರು ಈಗ ಶ್ರೀನಿವಾಸ ಪೂಜಾರಿ ಅವರು ಉಡುಪಿ ಬರಬೇಕಿತ್ತಂದ್ರೆ ಕೂಗ್ತಾ ಇದೆ. ಎಲ್ಲ ಜಾತಿಯವರಿಗೂ ಇದೆ. ಈ ಬಂಟ್ರು ಕೂಗ್ತಾರೆ, ಪೂಜಾರಿ ಕೂಗ್ತಾರೆ, ಇನ್ನೊಂದು ಜಾತಿಯವರು ಕೂಗ್ತಾರೆ. ಆದ್ರೆ ನನಗನ್ಸುತ್ತೆ ಇಲ್ಲಿ ಇನ್ನೊಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಇದು ತುಂಬಾ ಅಪಾಯಕಾರಿ ಕೂಡ. ಅಲ್ಲಿ ಬಿಲ್ಲವರ ಸಮ್ಮೇಳನದಲ್ಲಿ ಒಂದು ಮಾತು ಬಂತು. ಯಾಕೆ ಕೇಳಿದ್ರೆ 5 ಜನ ಶಾಸಕರಿಗೆ ನಮ್ಮ ಇವರು ಬಿಲ್ಲವರ ಒಬ್ಬ ಮಿನಿಸ್ಟರ್ ಬೇಡವಾ ಅಂತ. ಇದು ರಾಂಗ್ ಆಗುತ್ತೆ. ಯಾಕೆ ಕೇಳಿದ್ರೆ ಎಲ್ಲೋ ಒಂದು ರೀತಿಯಲ್ಲಿ ವೈಮನಸ್ಸು ಮೂಡಿಸುವಂತ, ಜಾತಿಗಳ ಮಧ್ಯ ಇನ್ನೊಂದು ಕಂದಕವನ್ನು ತೋಡುವಂತ, ಬೆಂಕಿ ಹಚ್ಚುವಂತ ಕೆಲಸ ಇದಾಗುತ್ತೆ. ಇದಾಗಬಾರ್ದು. ಇದನ್ನು ಖಂಡಿತ ಬಿಜೆಪಿ ಸಹಿಸಲ್ಲ. ಅದಕ್ಕೋಸ್ಕರ ಅಲ್ಲಿ ಶ್ರೀನಿವಾಸ ಪೂಜಾರಿ ಅವರು ಕೂಡ ಎಲ್ಲಿಯೂ ಕೂಡ ತಮ್ಮ ಧ್ವನಿ ಎತ್ತಲಿಲ್ಲ. ಏನಿದ್ರು ಕೂಡ ತಮ್ಮ ಬೆಂಬಲಿಗರು ಇರ್ಬೋದು, ಜಾತಿಯ ನಾಯಕರುಗಳು ಎತ್ತಿದ್ದಾರೆ ಬಿಟ್ರೆ, ಒತ್ತಾಯ ಹಾಕುವುದು ಬಿಟ್ರೆ, ಶ್ರೀನಿವಾಸ ಪೂಜಾರಿ ಅವರು ಇದನ್ನು ಅವರು ಇಶ್ಯೂ ಆಗಿ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಕೇಳಿದ್ರೆ ಅವರಿಗೆ ಮುಳುವಾಗ ಸಾಧ್ಯತೆ ಉಂಟು. ಆ ದೃಷ್ಟಿಯಿಂದ ಅವ್ರು ತುಂಬಾ ಸಾಫ್ಟ್ ಕಾರ್ನರ್ ಮಾಡಬೇಕಾಗತ್ತೆ. ನಿಮ್ಗೆ ಇನ್ನೂ ಒಂದು ಹೆಜ್ಜೆ ಹಿಂದೆ ಹೋದಾಗ ಹಿಂದೆ ಇಲ್ಲಿ ಶ್ರೀನಿವಾಸ ಶೆಟ್ಟರಿಗೆ ಮಂತ್ರಿಕತೆ ಕೊಡಬೇಕಂದಾಗ ಬಂಡ್ ಕಮ್ಯುನಿಟಿಯವರು ಕೂಡ ಇದೇ ತರ ಮಾಡಿದ್ರು. ಬೆಂಗಳೂರಿನಲ್ಲಿ ಒಂದು ಹೋರಾಟ ಮಾಡಿದ್ರು. ಅದೇನಾಗುತ್ತೆ ಕೇಳಿದ್ರೆ ಬರೀ ಪೂಜಾರಿ ಅಂತಲ್ಲ, ಇವನ್ ಬಂಡ್ ಕಮ್ಯುನಿಟಿಯಲ್ಲೂ ಕೂಡ ಹಾಗೇನೆ ಸಾಕಷ್ಟು ನಮಗೆ ಬಂಟರಿಗೆ ಒಂದು ಕೊಡಬೇಕಿತ್ತು, 5 ಶಾಸಕರು ನಾವು ಈ 2 ಅವಳಿ ಜೈಲಿಂದ ಕೊಟ್ಟಿದ್ದೇವೆ, ಕೊಡ್ಲಿಲ್ಲ ಅನ್ನೋದನ್ನು ಒಂದು ದೊಡ್ಡ ಚಲನೆ ರೀತಿಯಲ್ಲಿ, ಒಂದು ಹೋರಾಟ ರೀತಿಯಲ್ಲಿ ತೋರಿಸಿದ್ರು. ಇವತ್ತು ಬಿಲ್ ಅವರು ತೋರಿಸ್ತಾ ಇದ್ದಾರೆ. ಅಂದ್ರೆ ಇದು ಒಂದು ರೀತಿಯಲ್ಲಿ ಬಿಜೆಪಿಗೆ ಹೇಳಿಸಿದಂತ ರಾಜಕೀಯ ಅಲ್ಲ ಇದು. ಯಾಕೆ ಕೇಳಿ ಬಿಜೆಪಿ ತನ್ನ ಇಮೇಜ್ ಅನ್ನು ಹಾಳು ಮಾಡ್ಕೊಳ್ಳಿಕ್ಕೆ ರೂಪಿಸಿಕೊಂಡ ಹಾಗೆ ಕಾಣುತ್ತೆ. ಅದು ಬಿಜೆಪಿ ಖಂಡಿತವಾಗಿ ಅದಕ್ಕೆ ಪರಿಹಾರ ಕೊಡಬಹುದು ಅಂತ ಕಾಣುತ್ತೆ. ಯಾಕೆ ಕೇಳಿದ್ರೆ ಅಷ್ಟು ಬಲಿಷ್ಠವಾದ ಒಂದು ಕೇಂದ್ರ ಮಂಡಳಿ ಇವರಿಗಿದೆ. ರಾಜ್ಯ ಅಂತ ಹೇಳ್ತಾ ಇಲ್ಲ, ಕೇಂದ್ರದಲ್ಲಿ ಬಿಜೆಪಿ ಸ್ಟ್ರಾಂಗ್ ಇರುವ ಕಾರಣ ಇಂಥ ಸಣ್ಣ ಪುಟ್ಟ ವಿಚಾರಗಳನ್ನು ಅವರು ಕ್ರಶ್ ಮಾಡಿಯೇ ಮಾಡ್ತಾರೆ. ಅದಕ್ಕೆ ಪರಿಹಾರ ಸೂಚಿಸೋಚ್ ಖಂಡಿತವಾಗಿ ಹೇಳಬೇಕಾಗತ್ತೆ. ಯಾಕೆಂತಂದ್ರೆ ಉಡುಪಿ ಜಿಲ್ಲೆಯ ವಿಚಾರಕ್ಕೆ ಬಂದ್ರೆ ಬಹುಶಃ ಬಿಲ್ಲವ ಸಮುದಾಯದ ಒಂದು ವೋಟ್ಗಳೇನಿದೆ ಸಾಕಷ್ಟಿದೆ, ಜಾಸ್ತಿ ಇದೆ. ಅದೊಂದು ವೋಟ್ ಬ್ಯಾಂಕಿನ ವಿಚಾರವಾಗಿ ಕೂಡ ಬಿಜೆಪಿ ಯೋಚನೆ ಮಾಡೋದಾದ್ರೆ ಇಂಥ ಒಂದು ಅಸಮಾಧಾನವನ್ನು ಬಗೆಹರಿಸುವಂತ ಒಂದು ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನವನ್ನ ಪಡಬಹುದು. ಖಂಡಿತ. ಯಾಕೆ ಒಂದು ಹೇಳಬೇಕಾಗತ್ತೆ, ಯಾಕೆ ಕೇಳಿದ್ರೆ ಇಲ್ಲಿ ಅವಳಿ ಇವತ್ತು ನಾವು ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬೇರ್ಪಡಿಸಬಹುದು. ಮಾನಸಿಕವಾಗಿ ನೋಡಿದ್ರೆ ಜಾಗ್ರಫಿಕಲಿ 2 ಡಿಫರೆಂಟ್ ಡಿಸ್ಟ್ರಿಕ್ಟ್. ಆದ್ರೆ ಮಾನಸಿಕವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಒಂದೇ ಜಿಲ್ಲೆ. ಯಾಕೆ ಕೇಳಿದ್ರೆ ನಾವು ಬಿಲ್ಲವರನ್ನು ಉಡುಪಿ ಜಿಲ್ಲೆ ಬಿಲ್ಲವರು, ದಕ್ಷಿಣ ಕನ್ನಡ ಬಿಲ್ಲವರು ಅಂತ ಹೇಳುವುದಿಲ್ಲ. ಇವರು ಬಿಲ್ಲವರ ಮಹಾಮಂಡಳಿ ಇರಬಹುದು, ಬಂಟ ಸಂಘ ಇರಬಹುದು, ಇನ್ನೊಂದು ಸಂಘ ಇರಬಹುದು. ಇಡೀ 2 ಸಂಘಗಳು ಕೂಡ ಅವಳಿ ಜಿಲ್ಲೆಯನ್ನು ವಿಸ್ತರಿಸಿಕೊಂಡಿರುತ್ತೆ. ಈಗ ಶ್ರೀನಿವಾಸ ಪೂಜಾರಿ ಅವರು ಮಂಗಳೂರು ದಕ್ಷಿಣ ಕನ್ನಡದ ಅಂತ ಹೇಳಿದ್ರೆ ಅವರು ಪಾರ್ಟ್ ಅಂಡ್ ಪಾರ್ಷಲ್ ಆಫ್ ದಿ ಉಡುಪಿ ಜಿಲ್ಲೆಗೂ ಬರ್ತಾರೆ. ಆದ್ರೆ ಇವ್ರಿಗೆ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಇಲ್ಲಿ ಅವ್ರು ನಮ್ಗೆ ಬೇಕಿತ್ತು ಅನ್ನೋ ಒಂದು ಪ್ರಶ್ನೆ ಇರಬಹುದು. ಏನೋ ದಿನನಿತ್ಯ ನೋಡ್ಲಿಕ್ಕೆ ಆಗತ್ತೆ, ಅಥವಾ ಶ್ರೀನಿವಾಸ ಪೂಜಾರಿ ಅವರಿಗೆ ಈ ಸ್ಥಳೀಯ ಸಮಸ್ಯೆಗಳು ಗೊತ್ತಿದೆ ಅಂತ. ಈ ಶ್ರೀನಿವಾಸ ಪೂಜಾರಿ ಅವರಿಗೆ ಉಡುಪಿ ಅಲ್ಲ, ದಕ್ಷಿಣ ಕನ್ನಡ ಇಡೀ ವ್ಯಾಪ್ತಿಯ ಪರಿಜ್ಞಾನ ಅವರಿಗಿದೆ. ಬರೇ ಒಂದು ಸೀಮಿತಪಡಿಸ್ಲಿಕ್ಕೆ ಆಗೋಲ್ಲ. ಮಾತ್ರ ಅವರು MLC ಅಂದಾಗ ಅವರ ವ್ಯಾಪ್ತಿ ಅಲ್ಲಿಗೂ ಬರುತ್ತೆ ನೋಡಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಅವ್ರನ್ನ ಆಯ್ಕೆ ಮಾಡೋದು MLA ಆಗಿ ಅಲ್ಲ, ಎಲೆಕ್ಟೆಡ್ ಎಸ್ MLC ಎನ್ನುವಾಗ ಅವರ ಕ್ಷೇತ್ರ ಇನ್ನಷ್ಟು ವಿಸ್ತಾರವಾಗಿದೆ. ಅವತ್ತು ಸಚಿವ ಸಂಪುಟ ಕೊಡುವಾಗ ನೀವು ಇದೇ ಹೇಳಿದ್ರಿ. ಯಾಕೆ ಕೇಳಿದ್ರೆ 2 ಜಿಲ್ಲೆಗೆ 1 ಮಿನಿಸ್ಟರ್ ಕೊಟ್ಟರೆ ಅಂತ ಹೇಳಿದ್ರೆ ಅವಾಗ ನೋಡಿ ಸಚಿವ ಕೊಡುವಾಗ ನಾವೇನ್ ಹೇಳ್ತು, ಇಡೀ 2 ಜಿಲ್ಲೆಗಳು 3 ಜಿಲ್ಲೆಗಳನ್ನು ಆವರಿಸಿಕೊಂಡಿರುವಂತ MLC ಕ್ಷೇತ್ರ, ಅದಕ್ಕಾಗಿ ಶ್ರೀನಿವಾಸ ಪೂಜಾರಿಗೆ ಕೊಡುವುದು ಸರಿ, ಯೋಗ್ಯ ಅಂತ ಮಾಡ್ತು. ಅವಾಗೇನು, ಈಗ ಉಸ್ತುವಾರಿ ಕೊಡುವಾಗ ನೀವು ಉಡುಪಿ ಅಂತ ಹೇಳಿದ್ರೆ ಹಾಗೆ ಅಂದ್ರೆ ಇಲ್ಲಿ ಕೆಲವೊಂದು ತಾಂತ್ರಿಕ ಪ್ರಶ್ನೆಗಳು ಉದ್ಭವ ಆಗುತ್ತೆ.
ಇದಕ್ಕೂ ನಾವು ಉತ್ತರಿಸಬೇಕಾಗತ್ತೆ. ಎಸ್, ನೀವು ಹೇಳಿದ್ರಿ ಹಾಲಾಡಿ ಶ್ರೀನಿವಾಸ ಶೆಟ್ಟರ್ ಬಗ್ಗೆ, ಅದೇ ರೀತಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಬಗ್ಗೆ ಹೇಳಿದ್ರಿ. ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡದೇ ಇದ್ದಾಗ ಗಲಾಟೆಗಳಾಗಿತ್ತು ಅಂತ. ಆದರೆ ಸಚಿವ ಸ್ಥಾನಕ್ಕೂ ಉಸ್ತುವಾರಿ ಸಚಿವಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇದೆ ಅಂತ. ಅಂದರೆ ಸಚಿವ ಸ್ಥಾನ 5-6 ಬಾರಿ ಗೆದ್ದಂಥ ಹಾಲಾಡಿ ಶ್ರೀನಿವಾಸ ಶೆಟ್ಟರಿಗೆ ಕೊಡಲಿಲ್ಲ ಅನ್ನುವಂಥ ಒಂದು ನೋವಿನಿಂದ ಬಂಟ ಸಮುದಾಯದವರು ಕೂಗಾಡಿರ್ಬೋದು ಅಥವಾ ಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆಗ್ರಹಿಸಿರ್ಬೋದು. ಆದರೆ ಈಗ ವಿಧಾನ ಪರಿಷತ್ ಸದಸ್ಯರಾಗಿ ಅದೇ ರೀತಿಯಲ್ಲಿ 2 ಇಲಾಖೆಯನ್ನು ಕೊಟ್ಟು ಅದೇ ರೀತಿಯಲ್ಲಿ ಉಸ್ತುವಾರಿ ಸಚಿವರನ್ನಾಗಿ ಕೂಡ ಆಯ್ಕೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಇಂಥ ಒಂದು ಕೂಗು ಸರಿಯಾ ಅಂತ? ಸರಿ, ಅಂದ್ರೆ ಸ್ವಲ್ಪ ಅಲ್ಲಿ ನೈತಿಕತೆಯ ಪ್ರಶ್ನೆ ಬರ್ತದೆ. ಅಂದ್ರೆ ಹೇಳುವಾಗ ಸ್ವಲ್ಪ ಅನುಕಂಪ ಬೇಕು, ಇಲ್ಲಿ ಅನುಕಂಪ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಯಾಕೆ ಆಲ್ರೆಡಿ ಸಚಿವರನ್ನಾಗಿ ಮಾಡಿದ್ದಾರೆ, ಅದಕ್ಕೆ ನಾವು ಅಪ್ರಿಸಿಯೇಟ್ ಮಾಡಲೇಬೇಕು. ಜಾತಿ ಯಾರೇ ಇರಲಿ, ಸ್ವಲ್ಪ ಮಟ್ಟಿನ ಈ ಹೋರಾಟಕ್ಕೆ ಅಷ್ಟು ದೊಡ್ಡ ಒಂದು ಔಟ್ಲುಕ್ ಕೊಡುವಂತ ಅಗತ್ಯ ಇಲ್ಲ. ಯಾಕೆ ಕೇಳಿದ್ರೆ ಉಸ್ತುವಾರಿಗೂ ಜಾತಿ ಕೊಡಬೇಕು, ಮಿನಿಸ್ಟ್ರಿಗೂ ಜಾತಿ ಕೊಡಬೇಕು ಅನ್ನುವ ಕೂಗುಂಟಲ್ಲ, ಇದು ಟೋಟಲಿ ಇಟ್ ಇಸ್ ರಾಂಗ್ ಇದು ಹೇಳ್ತಾರೆ ಮೂವ್ಮೆಂಟ್ ಅಂತ ಹೇಳ್ತೇನೆ. ಯಾಕೆ ಕೇಳಿದ್ರೆ ಆ ರೀತಿ ಬರಬಾರ್ದು. ಯಾಕೆ ಹೇಳಿದ್ರೆ ಒಂದು ಜಿಲ್ಲೆ, ಒಂದು ರಾಜ್ಯ, ಒಂದು ದೇಶದ ಒಂದು ವ್ಯವಸ್ಥೆಯನ್ನು ಭದ್ರಗೊಳಿಸುವಾಗ ಎಲ್ಲೋ ಒಂದು ಕಡೆ ನಾವು ಜಾತ್ಯತೀತರು ಅನ್ಸ್ಕೊಳ್ತೇವೆ ಅಲ್ವಾ, ಧರ್ಮ ನಿರಪೇಕ್ಷಿತ ದೇಶ ಅನ್ಸ್ಕೊಂಡು ಅವರು ಎಲ್ಲೋ ಒಂದು ರೀತಿ ನಮ್ಮ ಥಿಂಕಿಂಗ್ ಬ್ರಾಡ್ ಮಾಡಬೇಕಾಗತ್ತೆ. ಇನ್ನು ನಾವು ಒಬ್ಬ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕನಾಗಿ ನಾ ಹೇಳಬೇಕಾಗತ್ತೆ, ನಮ್ಮ ಆಲೋಚನೆಗಳು ಇನ್ನಷ್ಟು ಬೆಳಿಬೇಕು. ಎಲ್ಲೋ ಒಂದ್ ಕಡೆ ನಾವು ಸಂಕುಚಿತ ಆಗ್ತಾ ಇದ್ದೇವಲ್ಲ, ಇದ್ರ ಬಗ್ಗೆ ನಮಗೆ ಬೇಸರ ಪಟ್ಕೊಳ್ಬೇಕಾಗತ್ತೆ. ಅದು ಯಾವುದು, ನಾನು ಇವತ್ತು ಬಿಲ್ ಅವರು ಮಾಡ್ತಾ ಇಲ್ಲ, ಇವನು ಬಂಟರು ಕೂಡ ಮಾಡಿದ್ದಾರೆ ಅಲ್ವಾ, ಖಂಡಿತ ಮಾಡಿದ್ದಾರೆ. ಇದು ರಾಂಗ್ ಆಗುತ್ತೆ. ಯಾಕೆ ಹೇಳಿದ್ರೆ ಎಲ್ಲೋ ಒಂದು ಕಡೆ ಒಂದು ಹಂತದವರು ಮಾಡಲಿ, ಇದನ್ನೇ ದೊಡ್ಡ ಚಾಲನೆ ಕೊಡುವಂತಹದ್ದು ಅಥವಾ ಈ ರೀತಿಯಾಗಿ ಬೇರೆಯವರ ಮೇಲೆ ಅಪಾದನೆ ಏರಿಸುವಂತಹದ್ದು ಅದು ಸರಿಯಲ್ಲ ಅಂತ ನಾನು ಕಾಣುತ್ತೆ ಖಂಡಿತವಾಗಿ. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಜಾತಿಯ ಆಧಾರದ ವಿಚಾರವಾಗಿ, ಯಾಕೆಂದ್ರೆ BS ಯಡಿಯೂರಪ್ಪನವರು ಕೂಡ ಲಿಂಗಾಯತರು, ಅದೇ ರೀತಿಯಲ್ಲಿ ಲಕ್ಷ್ಮಣ್ ಸವದಿ ಅವರನ್ನು ಕೂಡ DCM ಆಗಿ ಆಯ್ಕೆ ಮಾಡಿದ್ರು. ಯಾಕೆಂದ್ರೆ ಲಿಂಗಾಯತ ಸಮುದಾಯದ ಓಟನ್ನ ಹೊಡೆಯುವಂತ ಒಂದು ವಿಚಾರವಾಗಿ ಜಾತಿಯ ಆಧಾರದಲ್ಲಿ ಅವರನ್ನ ಗಮನಿಸಿದ್ದಾರೆ, ಅವರನ್ನ DCM ಆಗಿ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಕೆಲವೊಂದೊಂದು ರಾಜಕೀಯ ಲೆಕ್ಕಾಚಾರಗಳು ಕೂಡ ಬಂದಿತ್ತು. ಹಾಗಾದ್ರೆ ಎಲ್ಲವನ್ನು ಕೂಡ ಜಾತಿಯ ಆಧಾರದಲ್ಲಿ ಅಳೆಯೋದಕ್ಕೆ ಸಾಧ್ಯವಾ ಅಂತ, ಸಮಗ್ರವಾದಂತ ಒಂದು ರಾಜ್ಯದ ಅಭಿವೃದ್ಧಿಯ ಕಲ್ಪನೆ ಖಂಡಿತ. ಯಾಕಂದ್ರೆ ಈ ಪ್ರಸ್ತುತ ರಾಜಕೀಯ ವ್ಯವಸ್ಥೆ ಹೊರಗೆ ಬಂದು ನೋಡಿದಾಗ ಒಂದು ಒಳ್ಳೆ ಆರೋಗ್ಯಪೂರ್ಣವಾದ ಪ್ರಜಾಪ್ರಭುತ್ವ ಸಂಸದೀಯ ವ್ಯವಸ್ಥೆ ಬೆಳಿಬೇಕಾದ್ರೆ ಖಂಡಿತವಾಗಿ ಅದೇನಾಗುತ್ತೆ, ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಅಲ್ಲಿ ಜಾತಿ ಮೀರಿದ ರಾಜಕೀಯವನ್ನು ಕಟ್ಟಬೇಕಾಗತ್ತೆ. ಯಾಕೆ ಕೇಳಿದ್ರೆ ಯಾವುದೇ ಇರ್ಬೋದು, ಇವತ್ತು ನಾವು ನರೇಂದ್ರ ಮೋದಿ ಅಂತ ಹೇಳ್ತೀವಿ, ಸಮರ್ಥ ಒಬ್ಬ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೀವಿ, ಆದ್ರೆ ಅವರನ್ನು ಜಾತಿಯಲ್ಲಿ ನೋಡೋಲ್ಲ, ನೋಡ್ಲಿಕ್ಕೆ ಸಾಧ್ಯನೂ ಇಲ್ಲ ಅಲ್ವಾ. ಅಂದ್ರೆ ಅದೇ ರೀತಿಯಲ್ಲಿ ರಾಜ್ಯಗಳಲ್ಲಿ ಕೂಡ ಒಬ್ಬ ಸಮರ್ಥ ವ್ಯಕ್ತಿ, ಶ್ರೀನಿವಾಸ ಪೂಜಾರಿ ಅಂತ ಒಬ್ಬ ಸಮರ್ಥ ವ್ಯಕ್ತಿ, ಯಡಿಯೂರಪ್ಪನಂತ ಒಬ್ಬ ಸಮರ್ಥ ವ್ಯಕ್ತಿ, ಅವರನ್ನು ನಾವು ಯಾವುದೋ ಒಂದು ಜಾತಿಗೆ ಸಿಮೆಂಟ್ಸ್ಪಡಿಸ್ಕೊಂಡಾಗ ಅಂತ ವ್ಯಕ್ತಿತ್ವವನ್ನೇ ನಾವು ಕುಂದಿಸಿದಾಗ ಆಗತ್ತೆ ಅಲ್ವಾ. ಇವತ್ತು ಶ್ರೀನಿವಾಸ ಪೂಜಾರಿ ಅಂದಾಗ ಎಲ್ಲ ಜಾತಿಯವರು ಪ್ರೀತಿಸ್ತಾರೆ, ಎಲ್ಲ ಜಾತಿಯವರು ಅವ್ರಿಗೆ ಬೇಕು, ಆ ಸಮಗ್ರ ಕಲ್ಪನೆ ಅವ್ರ ಹತ್ರ ಇದೆ. ಆದ್ರೆ ಅಂತವರು ನಾವು ಕೆಳಗೆ ತರಬಾರ್ದು. ಯಾಕೆ ನಮ್ಮಲ್ಲಿ ಒಂದು ಮಾತಿದೆ, ಡಾಕ್ಟರ್ ಶಿವರಾಮ್ ಕಾರತ್ರ ಒಂದು ಮಾತಾಡ್ತಾ ಇದ್ರು. ಶಿವರಾಮ್ ಕಾರತ್ರ ಅಂದ್ರೆ ಶ್ರೀನಿವಾಸ ಪೂಜಾರಿ ಅವರಿಗೆ ತುಂಬಾ ಹತ್ತಿರದ ವ್ಯಕ್ತಿ, ಅವರು ಭಾವನಾತ್ಮಕವಾಗಿ ಹೌದು ಅವ್ರು ಹೇಳ್ತಾ ಇದ್ರು. ದೇವರು ಎಂದು ಹೇಳ್ತಾರೆ, ದೇವರು ಎನ್ನುವ ಒಂದು ಲೇಖನದಲ್ಲಿ ಹೇಳ್ತಾರೆ, ದೇವರು ದೊಡ್ಡವನು, ದೇವರ ಮಟ್ಟಕ್ಕೆ ನಮ್ಗೆ ಏರ್ಲಿಕ್ಕೆ ಆಗೋಲ್ಲ, ನಾವೇನ್ ಮಾಡ್ತೇವೆ, ದೇವರನ್ನು ನಮ್ಮ ಲೆವೆಲ್ಗೆ ತರ್ತೇವೆ. ಅರ್ಥ ಆಯ್ತಾ? ದೇವರು ದೊಡ್ಡವನು, ದೇವರನ್ನು ನಮ್ಮ ಲೆವೆಲ್ಗೆ ತಂದು ನಾವು ತಿನ್ನುವ ಆಹಾರ, ನಾವು ತೊಡಿಸುವ ಬಟ್ಟೆ, ನಾವು ಆಡುವ ಭಾಷೆಯನ್ನು ದೇವರಿಗೆ ಹಾಕ್ತೇವೆ. ತಪ್ಪಿದು. ಅದರ ಅರ್ಥ ಏನ್ ಕೇಳಿದ್ರೆ, ಅಟ್ಲೀಸ್ಟ್ ನಾವು ದೇವರು ಏರಿದ ಸ್ಥಾನಕ್ಕೆ ಏರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನಾನು ಯಾಕೆ ಪ್ರಶ್ನೆ ಹೇಳಿದೆ ಕೇಳಿದ್ರೆ, ಶ್ರೀನಿವಾಸ ಪೂಜಾರಿ ಅಂತ ವ್ಯಕ್ತಿ, ಒಬ್ಬ ವರ್ಚಸ್ಸು ಇರುವಂತ ವ್ಯಕ್ತಿ, ಅವರು ಏರಿದಾರಲ್ಲ, ಆ ಮಟ್ಟಕ್ಕೆ ಏರ್ಲಿಕ್ಕೆ ನಾನು ಪ್ರಯತ್ನ ಪಡಬೇಕು. ಬಿಟ್ರೆ ಅವರನ್ನು ನನ್ನ ಲೆವೆಲ್ಗೆ ತಂದು ಅವರನ್ನು ಸಣ್ಣದು ಮಾಡಬಾರ್ದು, ಅಂದ್ರೆ ಆ ವ್ಯಕ್ತಿತ್ವ ಕುಂದಿಸಬಾರ್ದು. ಇವನ್ ಶ್ರೀನಿವಾಸ ಶೆಟ್ಟರ್ ಅವರು ಹಾಗೇನೆ. ಎಸ್, ಖಂಡಿತವಾಗಿ. ಹಲೋ, ನಮಸ್ಕಾರ ಸರ್, ಹೇಳಿ ಸರ್, ಹೇಳಿ. ಅವ್ರು ಹೇಳಿದ್ರು ಜಾತಿಯ ಲೆಕ್ಕಾಚಾರ. ಮೊನ್ನೆ ಮಿನಿಸ್ಟರ್ ಎಲ್ಲ ಆಗುವಾಗ ಟಿವಿಯಲ್ಲಿ ಬರ್ತಾ ಇದ್ದದಂತ, ಆ ಜಾತಿಯಲ್ಲಿ ಕೋಟದಲ್ಲಿ ಇವರು, ಈ ಜಾತಿಯ ಕೋಟದಲ್ಲಿ ಇವರು, ಲಿಂಗಾಯತ ಜಾತಿಯಲ್ಲಿ ಅವರು, ಒಂದು MLA ಆಗಿ ಇವರು, ಭಾರತದ ಪ್ರಜೆಯಾಗಿ ಇವರಂತ ಯಾವ ಮೂಲೆಯಲ್ಲಿಯೂ ಬರ್ಲಿಲ್ಲ. ಜಾತಿ ಅಂತ ಹೇಳುದು. ನಾನು ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀಗ, ಜಾತಿ ರಾಜಕಾರಣದಲ್ಲೇ ಎಲ್ಲವನ್ನು ಕೂಡ ಅಳಿಯೋದಕ್ಕೆ ಆಗತ್ತ ಅಂತ. ಯಾಕಂದ್ರೆ ಅಲ್ಲಿ ಕೊಡುವಾಗಲೇ ಅವರು ಕೊಟ್ಟಿದ್ದಾರೆ, ಬಂಟ್ ಸಮಾಜಕ್ಕೆ ಇದು, ಪೂಜಾರಿಯವರಿಗೆ ಇದು, ಲಿಂಗಾಯತರ ಕೋಟದಲ್ಲಿ ಇವರು, ಆ ರೀತಿ ಕೊಟ್ಟಿದ್ದಾರೆ. ಅಲ್ಲಿಂದಲೇ ಆ ರೀತಿ ಕೊಡುವಾಗ ಪುನಃ ಅದು ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದು ಒಂದು. ಮತ್ತೆ ಉಡುಪಿ ಮಂಗಳೂರಿನ ಲೆಕ್ಕದಲ್ಲಾದ್ರೆ ನಿಜವಾಗಿ ಈ ಸಲ ಯಾವ ಪಾರ್ಟಿಯೇ ಇರ್ಲಿ, ಯಾರೇ ಇರ್ಲಿ, ಕಾರ್ಯಕರ್ತ ಕಷ್ಟಪಟ್ಟು ದುಡಿದು MLA ಮಾಡಿದ್ದಾರೆ. ಮುಂಚಿನ ಸಲ ಹಾಗಲ್ಲ. ಮುಂಚಿನ ಸಲ ಯಾರು ಇರ್ಲಿಲ್ಲ, ಅವರ ರೈಟ್ ಅದು. ಉಡುಪಿ
ಉಡುಪಿ ಅಥವಾ ಮಂಗಳೂರಿನಲ್ಲಿ ಒಬ್ಬ MLA ಕೊಡ್ಬೇಕಿತ್ತು. ಹ್ಮ್ 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 ಜನ ಕೂತಿದ್ದಾರೆ, ಇದು ಯಾವಾಗ ಅನುಭವಿಸಿರುತ್ತದಂತ ಹೇಳಲಿಕ್ಕಾಗುದಿಲ್ಲ. ಎಲ್ರಿಗೂ ಅವರವರ ಸ್ಥಿತಿ ಅಗತ್ಯ ಇದೆ. ಹ್ಮ್ 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 ಆದರೆ ನಾವು ಅಧಿಕಾರದಲ್ಲಿದ್ದೇವೆ, ಈ ರೀತಿ ಮಾಡಿದ್ರೆ ನಡೀತದೆ ಅಂತೇಳಿ ನಡೆಸ್ತಾರೆ. ಆದ್ದರಿಂದ ಇದು ಬಹಳ ರೀತಿಯಲ್ಲಿ ಹಾಳು. ಇದು ಖಂಡಿತ ರೀತಿಯಲ್ಲಿಯೂ ರಾಜಕೀಯದಲ್ಲಿ ಇದಕ್ಕೆ ಉತ್ತಮ ಭವಿಷ್ಯವಿಲ್ಲ. ಖಂಡಿತ ಖಂಡಿತ ಸರ್, ಧನ್ಯವಾದಗಳು ಸರ್ ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಅವ್ರು ಹೇಳಿದ್ರು ಜಾತಿಯ ವಿಚಾರ, ಅವ್ರು ಹೇಳಿದ್ರು ಇದು ಮೂಲ ಈ ಸಮಸ್ಯೆ ಹುಟ್ಟಿಕೊಂಡಿದ್ದೆ ಅಲ್ಲಿ. ಯಾಕೆ ಹೇಳಿದ್ರೆ MLA ಸೀಟ್ ಕೊಡುವಾಗಲೇ ನೀವು ಜಾತಿ ಲೆಕ್ಕ ಹಾಕಿ ಕೊಡ್ತೀರಿ, ಜಾತಿ ಮತ್ತೆ ಮೇಲೆ ಗೆದ್ದು ಬಂದ ಮೇಲೆ ಅದನ್ನೇ ಬಿಡ್ಲಿಕ್ಕೆ ಆಗೋದಿಲ್ಲ, ಅದನ್ನು ಎಂಟರ್ಟೈನ್ ಮಾಡ್ಲೇಬೇಕಾಗತ್ತೆ. ಸೊ ಒಂದು ರೀತಿಯಲ್ಲಿ ಅದು ಒಂದು ಡ್ರಾಸ್ಟಿಕ್ ಆದ ಬದಲಾವಣೆ ಆಗ್ಬೇಕು. ನಾನು ಇವತ್ತು ಓವರ್ ನೈಟ್ ಆಗಿ ರಾತ್ರಿ ಬೆಳಗಾದ್ರೂ ಆಗ್ತದೆ ಅಂದ್ರೆ ಅದು ಬಿಜೆಪಿಯಿಂದ ಆಗ್ಬೇಕು, ಕಾಂಗ್ರೆಸ್ ನಿಂದ ಆಗ್ಬೇಕು, JDS ನಿಂದ ಆಗ್ಬೇಕಂತ ಅರ್ಥ ಅಲ್ಲ. ಬಟ್ ಒಟ್ಟಾರೆ ರಾಜಕೀಯ ವ್ಯವಸ್ಥೆ ನೋಡುವಾಗ ಎಲ್ಲೋ ಒಂದು ಕಡೆ ನಾವು ಇದನ್ನು ನಿಧಾನವಾಗಿ ಜಾತಿಯನ್ನು ರಾಜಕೀಯ ಅಥವಾ ಅಭ್ಯರ್ಥಿ ದೂರ ಮಾಡ್ತಾ ಬರಬೇಕಾಗತ್ತೆ. ಸಮರ್ಥ ಅಭ್ಯರ್ಥಿಗೆ ತಾಕತ್ತಿರುವವನಿಗೆ ಅಥವಾ ಪ್ರತಿಭೆ ಇರುವವನಿಗೆ ಸಾಧಕನಿಗೆ ಸ್ಥಾನ ಕೊಟ್ಟು ಮನ್ನಣೆ ಕೊಡುವಂತ ಒಂದು ಮನಸ್ಥಿತಿಯನ್ನು ರೂಪಿಸ್ತಾ ಬರಬೇಕು. ಓವರ್ ನೈಟ್ ಆಗಿ ಯಾವ ಪಕ್ಷದವರಿಗೆ ಮಾಡ್ಲಿಕ್ಕೆ ಆಗೋಲ್ಲ. ಇವತ್ತು ಬಿಜೆಪಿ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲವೂ ಜಾತಿ ಮೀರಿ ನಾವು ರಾಜಕೀಯ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಉಳಿಯೋಲ್ಲ. ಯಾಕಂದ್ರೆ ನಮ್ದು ಬ್ಲಡ್ಡಿನೊಳಗೆ ಸೇರಿ ಹೋಗಿದೆ ಅಲ್ವಾ. 60-70 ವರ್ಷದಲ್ಲಿ ನಾವು ಜಾತಿಯನ್ನು ಧರ್ಮವನ್ನು ದೇಹದೊಳಗೆ ಸೇರಿಸ್ಕೊಂಡಿದ್ದೇವೆ. ಅದನ್ನು ಒಮ್ಮೆಲೆ ಒಮಿಟ್ ಮಾಡ್ಲಿಕ್ಕೆ ಆಗೋಲ್ಲ. ನಿಧಾನವಾಗಿ ಇದರಿಂದ ಹೊರಗೆ ಬರಬೇಕಾಗತ್ತೆ. ನಾನು ಅದು ಅಪ್ರಯತ್ನ ಮಾಡಬೇಕಾಗತ್ತೆ ಖಂಡಿತವಾಗಿ. ಎಸ್, ಯಾಕೆ ಅಂತಂದ್ರೆ ನಾವೀಗ ಅವರು ಕೂಡ ಹೇಳಿದ್ರು ಇಲ್ಲಿಂದ ಸಾಕಷ್ಟು ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ನೋಡ್ತಾ ಹೋದ್ರೆ 7-5-12 ಜನ ಶಾಸಕರನ್ನ ಇಲ್ಲಿ ಕೊಟ್ಟಿದ್ರು. ಆದ್ರೆ ಯಾಕೆ ಕೊಡ್ಲಿಲ್ಲ, ಅವರನ್ನ ಕೂಡ ಪರಿಗಣಿಸಬೇಕಾಗಿತ್ತು ಒಂದು 12 ಶಾಸಕರನ್ನ. ಆದ್ರೆ MLCಗೆ ಕೊಟ್ರು, MLCಗೆ ಸಚಿವ ಸ್ಥಾನವನ್ನು ಕೊಟ್ಟರು, ಆದ್ರೆ MLAಗಳಿಗೆ ಕೊಡಬೇಕಾಗಿತ್ತು ಅನ್ನುವಂತ ಒಂದು ನಿಟ್ಟಿನಲ್ಲಿ ಕೂಡ ಅವರೊಂದು ಅಭಿಪ್ರಾಯಗಳನ್ನ ಹೇಳಿದ್ರು. ಅಂದ್ರೆ ಅವರು ಅವತ್ತೇ ಅದು ಯಾಕಂದ್ರೆ ಅದು ಹಿಂದಿನ ಚರ್ಚೆ ಆದಂತ ವಿಚಾರ ಕೂಡ ಈ ಸ್ಥಿತಿ ಅಂದ್ರೆ ಈಗ ಮತ್ತೆ ಬಂದಿದೆ. ಯಾಕೆ ಕೇಳಿದ್ರೆ ಉಸ್ತುವಾರಿ ಬಂದಾಗ ಮತ್ತೆ ಪ್ರಶ್ನೆ ಅಲ್ಲಿಗೆ ಬರುತ್ತೆ ಅಲ್ವಾ. ನಾನು ಆಗ ಹೇಳಿದಾಗೆ ಅಂದ್ರೆ ಇಲ್ಲಿನ ಸ್ಥಳೀಯ ಶಾಸಕರುಗಳಿದ್ದಾರೆ, ಅದರಲ್ಲಿ ಸಮರ್ಥರು ಇದ್ದಾರೆ, ಯೋಗ್ಯರು ಇದ್ದಾರೆ. ಅವರನ್ನು ಕೊಡ್ಲಿಕ್ಕೆ ಸಾಧ್ಯ ಕೊಡ್ಲಿಲ್ಲ, ಬಿಟ್ಟು MLC ಕೊಟ್ರಿ ಅಲ್ವಾ. ಈಗ ಹೇಳ್ತೀರಿ ಈಗ ಉಡುಪಿಗೆ ಅವರನ್ನೇ ತಂದು ಕೂರಿಸ್ಬೇಕಂತೀರಿ. ಈ ಎಲ್ಲ ಸಮಸ್ಯೆಗಳು ಹುಟ್ಕೊಳ್ಳೋದು ಸ್ವಾಭಾವಿಕ. ಆದ್ರೆ ಅವರಿಗೆ ಶ್ರೀನಿವಾಸ ಪೂಜಾರಿ ಅವರಿಗೆ ಮಂತ್ರಿ ಕೊಟ್ಟು ತಪ್ಪಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಉಸ್ತುವಾರಿ ಬಂದಾಗ ನಾ ಇಲ್ಲೇ ಕೂರಿಸ್ಬೇಕು ಅನ್ನುವ ಕಲ್ಪನೆ. ನಾನು ಬಿಜೆಪಿಗೆ ಅಂತ ಯಾವ ಪಕ್ಷದವರು ಅಷ್ಟೇನೆ. ಒಬ್ಬ MLC ಇರ್ಬೋದು, MLA ಇರ್ಬೋದು, ಒಬ್ಬ ಸಚಿವನಾದಾಗ ಅವನು ಎಲ್ಲಾ ಕ್ಷೇತ್ರಗಳ ಪರಿಚಯ ಅವನಿಗೆ ಇರಬೇಕಾಗತ್ತೆ. ಇಲ್ದಿದ್ರೆ ಏನ್ ಬರ್ಬೋದು ಕೇಳಿದ್ರೆ ನನಗನ್ಸುತ್ತೆ, ನೀವು ಯಾವ್ದಾಗ್ಲೇ ಒಂದು ಹೇಳಿದ್ರಿ, ಪ್ರತಿ ಜಿಲ್ಲೆಗೆ ಒಬ್ಬನ ಸಚಿವನ್ನ ಮಾಡಿಬಿಡಿ. ಇನ್ನು ಗೃಹ ಸಚಿವ, ಶಿಕ್ಷಣ ಸಚಿವ, ಆರೋಗ್ಯ ಸಚಿವ ಬೇಡ. ಪ್ರತಿ ಜಿಲ್ಲೆಗೆ 30 ಜಿಲ್ಲೆಗೆ ಒಬ್ಬೊಬ್ಬ ಸಚಿವ. ಅಂದ್ರೆ ಅವ್ರ ಖಾತೆ ಏನು? ಉಡುಪಿ ಖಾತೆ ಸಚಿವ, ದಕ್ಷಿಣ ಕನ್ನಡ ಖಾತೆ ಸಚಿವ, ಚಿಕ್ಕಮಗಳೂರು ಖಾತೆ. ಅಂದ್ರೆ ಈ ರೀತಿ ಮಾಡ್ತೀರಾ? ಅಂದ್ರೆ ಈ ರೀತಿ ಮಾಡ್ಬೇಕಾದೀತೇನು? ಒಂದು ದೇಶದಲ್ಲಿ ಉಂಟು ಹೀಗೆ. ಅಂದ್ರೆ ಟೆರಿಟೋರಿಯಲ್ ಡಿಸ್ಟ್ರಿಬ್ಯೂಷನ್ ಆಫ್ ಪೋರ್ಟ್ಫೋಲಿಯೋ ಅಂತ ಕರೀತಾರೆ. ಅಥವಾ ಇದು ಇನ್ನೊಂದು ಆಲೋಚನೆ ಬಂದ್ರು ಒಂದು ಆಶ್ಚರ್ಯ ಇಲ್ಲ. ಸೊ ಏನೇ ಇಲ್ಲ, ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇಟ್ ತುಂಬಾ ತಮಾಷೆಯಾಗಿ ದೇಶದಲ್ಲಂತೂ ಕಷ್ಟ. ಖಂಡಿತ ಅಲ್ಲಿ ಹೇಳಿದ್ ನಾನು, ಈ ರೀತಿ ಆಲೋಚನೆ ಬರ್ಬೋದು. ಉಸ್ತುವಾರಿ ಆಲೋಚನೆ ಇರ್ಲಿಲ್ಲ ಅಲ್ಲಿಂದ, ಇದು ಬರ್ಲಿಲ್ವಾ? ಅದೇ ತರ ಬಂದ್ರು ಬರ್ಬೋದು, ಹೇಳಿಕ್ಕಾಗೋಲ್ಲ. ಅದರಷ್ಟಿಂದ ನೀವು ಹೇಳಿದಾಗೆ ಇಲ್ಲಿ ಹಿಂದೆ ಕೊಡಬೇಕಿತ್ತು, ಆಯ್ತು, ಅದು ನಾವು ಒಪ್ಕೊಳ್ತೇನೆ. ಆದ್ರೆ ಕೊಡ್ಲಿಲ್ಲ, ಈಗ ಪರಿತಪಿಸುವ ಅಗತ್ಯ ಇಲ್ಲ. ಮತ್ತೆ ನಾವು ಆರ್ಗನೈಸ್ ಮಾಡ್ತೇವೆ ಅಂತ, ಕ್ಯಾಬಿನೆಟ್ ರೀಶಫಲ್ ಮಾಡ್ತೇವೆ, ಆವಾಗ ಆದ್ರೂ ಕೊಡಬಹುದು ಎನ್ನುವ ನಿರೀಕ್ಷೆ ಎಲ್ಲ ದಕ್ಷಿಣ ಕನ್ನಡದ ಶಾಸಕರಿಗೂ ಇದೆ, ಉಡುಪಿ ಜಿಲ್ಲಾ ಶಾಸಕರಿಗೂ ಕೂಡ ಇದೆ. ನನಗನ್ಸುತ್ತೆ ಇನ್ನೊಂದು ಹೇಳುತ್ತೆ, ಇಲ್ಲಿ ಪುನಃ ಅದನ್ನು ರೀಚೇಂಜ್ ಮಾಡೋ ಸಾಧ್ಯತೆ ಇದೆ. ಈಗ ಶ್ರೀನಿವಾಸ ಪೂಜಾರಿ ಅವರಿಗೆ ದಕ್ಷಿಣ ಕನ್ನಡ ಕೊಟ್ಟಿರ್ಬೋದು. ಒಂದು ವೇಳೆ ಮುಂದಿನ ಒಂದು ಇದು ಮಂತ್ರಿಮಂಡಲದ ವಿಸ್ತರಣೆಯ ಸಂದರ್ಭದಲ್ಲಿ ಅಲ್ಲಿ ಅಂಗಾರ್ನವರಿಗೆ ಸಚಿವ ಸ್ಥಾನ ಕೊಟ್ಬಿಟ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ, ಆ ಉಸ್ತುವಾರಿ ಸಚಿವ ಅನ್ನುವಂತಹದ್ದು ಅಂಗಾರ್ನವರಿಗೆ ಹೋಗೋ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಇವರನ್ನು ಈ ಕಡೆ ಶಿಫ್ಟ್ ಮಾಡಬಹುದು, ಸಾಧ್ಯತೆ ಇದೆ. ಕರೆಕ್ಟ್. ಸರಿ, ಹಲೋ ಸರ್, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ರಾಜೇಶ್, ಮಂಗಳೂರಿಂದ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ಅದೇ ನೋಡಿ, ಶ್ರೀನಿವಾಸ ಪೂಜಾರಿ ಅವರಿಗೆ ಕೊಟ್ಟ ಬಗ್ಗೆ ನಾವು ಅವರು ಅದನ್ನು ಯಾರು ಹೇಳನೆ ಮಾಡಬಾರ್ದು, ದೂಷಣೆ ಮಾಡಬಾರ್ದು. ಖಂಡಿತ ಆ ಬಗ್ಗೆ ದೂಷಣೆ ಇಲ್ಲವೂ ಇಲ್ಲ. ಅಲ್ಲ, ಯಾವುದೇ ರೀತಿ ಅವರು ಈಗ ಬಿಲೋ ಸಮಾಜದವರು, ಆ ಬಿಲೋ ಸಮಾಜದವರು ಅದಕ್ಕೆ ವಿರುದ್ಧವಾಗಿ ನಿಂತೆ ಅಂತಂದ್ರೆ ಅವರು ಉಡುಪಿಗೆ ಕೊಡಬೇಕಾಗಿತ್ತು, ದಕ್ಷಿಣ ಕನ್ನಡಕ್ಕೆ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಉಡುಪಿಗೆ ಕೊಡಬೇಕಾಗಿತ್ತು. ಇಲ್ಲಿನ ಒಂದು ಸಮಸ್ಯೆಗಳ ಬಗ್ಗೆ ಅವರಿಗೆ ಚೆನ್ನಾಗಿ ಅರಿವಿದೆ, ಇಲ್ಲಿನ ಒಂದು ಸಮಸ್ಯೆಗಳ ಬಗ್ಗೆ ಅವರು ಸರಿಯಾದ ರೀತಿಯಲ್ಲಿ ಪರಿಹಾರವನ್ನ ಕೊಡ್ತಾರೆ, ಅದಕ್ಕೋಸ್ಕರ ಉಡುಪಿ ಉಸ್ತುವಾರಿಯನ್ನಾಗಿ ನೇಮಕ ಮಾಡಬೇಕಾಗಿತ್ತು ಅಂತ ಅವರ ಒಂದು ಆಗ್ರಹ. ಸರ್, ಸರಿ, ಪ್ರಥಮವಾಗಿ ಉಡುಪಿಯನ್ನೇ ಅವ್ರಿಗೆ ಕೊಡ್ಬೇಕಿತ್ತು. ಬೇಕಿದ್ರೆ ಮಂಗಳೂರು ಮಡಿಕೆ ಸೇರಿಸಬಹುದು, ಆ ಪ್ರಶ್ನೆ. ಈಗ ನಾವು ಡಿಮಾಂಡ್ ಮಾಡಬೇಕು, ಉಡುಪಿ ಅವರಿಗೆ ಕೊಟ್ಟು ಎಷ್ಟು ಜನ ಆಚೆ ಕಳಿಸಿಲ್ವಾ? ಮತ್ತೆ ಎಷ್ಟು ಜನ MLC ಕೊಟ್ಟಿದ್ರೆ ನಮ್ಗೆ ಅನಿಸ್ತಾ ಇಲ್ಲ. ಬೇಕಾದಂತ
ಅವರನ್ನು ಯಾವುದೇ ಒಂದು ಇರ್ಬಹುದು, ಇಲ್ಲ ಅಂತ ಹೇಳುದಿಲ್ಲ. ನಮ್ಗೆ ಉಡುಪಿ, ಬ್ಯಾಂಗ್ಳೂರು, ನಾವು ಜಿಲ್ಲೆಗಳು ಬೇಕಾದಷ್ಟು ಕೆಲಸ. ಈಗ ಅವರು ಹೇಳಿದ್ರು ಉಸ್ತುವಾರಿ ಅಂತ ಇಲ್ಲ ಅಂತ, ಸದ್ಯದಿಂದ ಹೊಸದಾಗಿ ನೇಮಕ ಮಾಡಿದ್ರೆ ಉಸ್ತುವಾರಿ ಅಂತ ಹೇಳಿ ನನಗೆ ಮಂತ್ರಿ ಪದ ಸಿಗಲಿಲ್ಲ ಮಾಡಿದಂತ ಸಮಾಜ ಸಂದರ್ಭಗಳು ಉಂಟು, ಅತಿಥಿಯರು ಕೂಡ ಗೊತ್ತು. ಏನಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಸಾಧ್ಯ ಅವ್ರು ಮಾತಂತ ಹೇಳ್ತಾರೆ, ಮಾಡಿ ಖಂಡಿತ ಮಾಡ್ತಾರೆ. ಅವ್ರು ಹಾಗೇನೋ ಹೇಳಿ ಬಿಡುವಂತ ವ್ಯಕ್ತಿಗಳು. ಎಸ್, ಖಂಡಿತ ಖಂಡಿತ ಸರ್, ಖಂಡಿತ ನಿಮ್ಮ ಒಂದು ಅಭಿಪ್ರಾಯಕ್ಕೆ ಧನ್ಯವಾದಗಳು. ಬೇಕಾದಂತವ್ರು ಹಾಗೆ ಒಳ್ಳೆ ಮನುಷ್ಯ, ಒಳ್ಳೆ ಭಾವನೆಂತ ವ್ಯಕ್ತಿ. ಹೌದೌದು, ಖಂಡಿತ. ಅನೇಕ ಈಗ ನೋಡಿ, ಈಗ ನಾವು ದೋಷಣೆ ಮಾಡುದಲ್ಲ, ಅಷ್ಟೇ ತೊಡ್ಕೊಂಡು ಅಸೆಂಬ್ಲಿ ಮಾತಾಡ ಅದ್ರಲ್ಲಿ ಮಾತಾಡೋದು. ಈಗ ಯಾಕೆ ಏನಾಯ್ತು, ವೀಲ್ ಚೇರ್ ಹೋಗೋದು ಆಯ್ತಲ್ಲ. ಎಸ್, ಖಂಡಿತ ಸರ್, ಖಂಡಿತ ಧನ್ಯವಾದಗಳು ಸರ್ ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಅವರು ಕೂಡ ಹೇಳಿರ್ತಕ್ಕಂಥದ್ದೇ, ನಾವು ಕೂಡ ಹೇಳಿರ್ತಕ್ಕಂಥದ್ದೇ. ಕೋಟಾ ಶ್ರೀನಿವಾಸ ಪೂಜೆ ಅವರಿಗೆ ಕೊಟ್ಟಿದ್ರ ಬಗ್ಗೆ ಆಕ್ಷೇಪ ಇಲ್ಲ. ಬಿಲ್ಲವ ಸಮುದಾಯದವರು ಕೂಡ ಹೇಳಿರ್ತಕ್ಕಂಥದ್ದೇ, ಆಕ್ಷೇಪ ಏನಿಲ್ಲ. ಆದ್ರೆ ಉಡುಪಿಗೆ ಕೊಡ್ಬೇಕಾಗಿತ್ತು ಅನ್ನುವಂಥ ಒಂದು ವಿಚಾರ. ಎಸ್, ಆ ವಿಚಾರವನ್ನು ಒಂದು ಪಕ್ಕಕ್ಕಿಟ್ಟು, ಎಸ್, ಈಗ ನೀವು ಹೇಳಿದ್ರಿ, ಯಾವಾಗಲೇ ಹೇಳಿದ್ರಿ, ಒಂದು ಸಚಿವ ಸ್ಥಾನವನ್ನು ಕೊಟ್ಟಿರ್ತಾರೆ, ಆದ್ರೆ ಉಸ್ತುವಾರಿ ಸಚಿವ ಸ್ಥಾನವನ್ನು ಕೂಡ ಕೊಟ್ಟಿರ್ತಾರೆ. ಆದ್ರೆ ಆಯಾ ಜಿಲ್ಲೆಗೆ ಅದು ಸೀಮಿತ ಆಗಿ ಹೋಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಮಗ್ರವಾದಂಥ ಒಂದು ಅಭಿವೃದ್ಧಿಯ ಚಿಂತನೆಗಳು ಮರೆಯಾಗ್ತಾ ಇದೆ, ಆ ಒಂದು ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಆಗಿ ಅಂತ. ಹಾಗೆ ನೋಡ್ತಾ ಹೋದ್ರೆ ಈಗ ಬಸವರಾಜ ಬೊಮ್ಮಾಯಿ ಅವರಿಗೆ ಉಡುಪಿ ಜಿಲ್ಲೆಯ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿದ್ದಾರೆ. ಅವರು ಗೃಹ ಸಚಿವರು ಕೂಡ ಹೌದು. ಸಾಕಷ್ಟು ಕೆಲಸಗಳು ಕೂಡ ಅವರಿಗೆ ಇರುತ್ತೆ. ಅದ್ರ ಮಧ್ಯೆ 2 ಜಿಲ್ಲೆಗಳನ್ನ ಅವರಿಗೆ ಕೊಟ್ಟಿದ್ದಾರೆ. ಹಾಗೆ ನೋಡ್ತಾ ಹೋದ್ರೆ ಹೇಗೆ ನಿಭಾಯಿಸಬಹುದು ಅಂತ ಅಂದ್ರೆ ಅದೇ ಹೇಳಿದ್ದಾನೆ. ಯಾಕೆ ಹೇಳಿದ್ರೆ ಉಸ್ತುವಾರಿ ಬಂದಾಗ ಒಂದು ಖಾತೆ ಆಲ್ರೆಡಿ ಅವರಿಗೆ ಇರ್ತದೆ, 1 ಅಥವಾ 2 ಖಾತೆಗಳು ಇರುತ್ತೆ. ಅವರಿಗೆ ನೀವು ಯಾವುದೋ ಒಂದು ಜಿಲ್ಲೆಗೆ ಸೀಮಿತಪಡಿಸ್ಕೊಂಡಾಗ ಅವರಿಗೆ ತಮ್ಮ ಇಲಾಖೆ ಕೊಡಬೇಕಾದ ಖಾತೆ ಕೊಡಬೇಕಾದಂತೆ ನ್ಯಾಯ ಕೊಡುವುದು ತುಂಬಾ ಕಷ್ಟ ಆಗುತ್ತೆ. ಹಿಂದೆ ಈ ಆಪಾದನೆಗಳು ಪ್ರಮೋದ್ ಮಧ್ವರಾಜರಿಗೆ ಕೂಡ ಬಂತು. ಪ್ರಮೋದರು ಸಚಿವರಾಗಿದ್ದಾಗ ಬೇರೆ ಜಿಲ್ಲೆಗೆ ಹೋಗ್ಲಿಲ್ಲ, ಬರೀ ಇಲ್ಲೇ ಊಟ ಹೊಡ್ಕೊಂಡು ತಿರುಗಿದ್ರು. ಸೊ ಅದು ಅವರ ತಪ್ಪಲ್ಲ. ಅದು ನೀವು ಅವರನ್ನು ಏನ್ ಮಾಡಿದ್ರಿ, ಉಸ್ತುವಾರಿ ಸಚಿವರಾಗಿ ಈಗ ಜಿಲ್ಲೆಗೆ ಹಾಕಿದ್ರಿ. ಅವರಿಗೆ ಈ ಇಡೀ ಜಿಲ್ಲೆಯ ಉಸ್ತುವಾರಿ ನೋಡಿಕೊಳ್ಳುವುದೇ ಕೆಲಸ ಆಯ್ತು. ಅದೇ ಭಾರ ಆಗಿರುವಾಗ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೇಗೆ ಕೇಂದ್ರೀಕೃತ ಮಾಡುವುದು? ಅದರಲ್ಲೂ ಬಸವರಾಜ ಬೊಮ್ಮಾಯಿ ಅಂತ ವ್ಯಕ್ತಿಗೆ ಗೃಹ ಸಚಿವರು ನೀವು ಕೊಟ್ಕೊಂಡಿರ್ತೀರಿ. ಗೃಹ ಸಚಿವ ಅನ್ನುವಂತಹದ್ದು ಇಡೀ ಕರ್ನಾಟಕ ರಾಜ್ಯವ್ಯಾಪಿಯಾಗಿ ಅವರು ಗಮನ ಹರಿಸಬೇಕಾದಂತ, ಬೆಂಗಳೂರಿನಲ್ಲಿ ಕೂತ್ಕೊಳ್ಬೇಕಾದಂತ ಒಂದು ಪೋರ್ಟ್ಫೋಲಿಯೋ. ಅದೆಲ್ಲ ಸಚಿವರು ಹಾಗೆ ಬರೀ ಗೃಹ ಖಾತೆ ಅಂತಲ್ಲ. ಅವಾಗ ಅವರು ಹೇಗೆ ನಿಮ್ಮ ಉಡುಪಿ ಜಿಲ್ಲೆಗೆ ನ್ಯಾಯ ಕೊಡಬಹುದಂತ ನನಗನ್ಸುತ್ತೆ. ಇಲ್ಲೇ ಬಿತ್ಕೊಂಡು ಇರ್ಬೇಕಂತೇನಿಲ್ಲ, ಅಥವಾ ಇಲ್ಲೇ ಕೂತ್ಕೊಂಡು ಇರ್ಬೇಕಂತೇನು ಇಲ್ಲ. ಇಲ್ಲಿ ಶಾಸಕರು ಕೂಡ ಇರ್ತಾರೆ, ಅಥವಾ ಆಡಳಿತ ರಂಗ ಇದು ಇದೆ, ಎಲ್ಲವೂ ಇದೆ. ಅದರ ಮೂಲಕ ಅವರಿಗೆ ಮಾಹಿತಿಯನ್ನು ಕೂಡ ಪಡ್ಕೊಳ್ಳಿಕ್ಕೆ ಆಗತ್ತೆ. ಯಾರೇ ಒಬ್ಬ ಉಸ್ತುವಾರಿ ಅಂದ ತಕ್ಷಣ ಅವನು ಉಡುಪಿಯಲ್ಲೇ ಕೂತ್ಕೊಳ್ಬೇಕಂತೇನಿಲ್ಲ. ಎಲ್ಲಿ ಇದ್ರೂ ಕೂಡ ಅಲ್ಲಿ ಕೂತ್ಕೊಂಡು ಇಲ್ಲಿನ ಆಡಳಿತವನ್ನು ನೋಡ್ಲಿಕ್ಕೆ ಆಗತ್ತೆ. ಅಷ್ಟು ಒಂದು ಕಮ್ಯುನಿಕೇಶನ್ ಇದೆಯುತ್ತೆ. ಹೇಗೆ ಕೇಳಿದ್ರೆ ಹಿಂದೆ ಹಾಗಲ್ಲ, ಇಷ್ಟೊಂದು ಕಮ್ಯುನಿಕೇಶನ್ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ, ಇಷ್ಟೊಂದು ಸೋಷಿಯಲ್ ಮೀಡಿಯಾಗಳಿರಲಿಲ್ಲ, ಏನಿರಲಿಲ್ಲ. ಆದ್ರೆ ಇವತ್ತು ಹಾಗಲ್ಲ. ಪ್ರತಿ ಏರಿಯಾದಲ್ಲಿ ಏನೇನು ಸಮಸ್ಯೆಗಳಿದೆ ತಕ್ಷಣದಲ್ಲಿ ಅದು ಜಿಲ್ಲಾ ಕೇಂದ್ರಕ್ಕೂ ಹೋಗುತ್ತೆ, ರಾಜ್ಯದ ಕೇಂದ್ರಕ್ಕೂ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಒಬ್ಬ ಉಸ್ತುವಾರಿ ಸಚಿವ ಇಲ್ಲಿ ಕೂತ್ರೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆಗತ್ತೆ. ಆದ್ರೆ ಒಂದು ನೀವು ಹೇಳೋದನ್ನು ಒಪ್ಕೊಳ್ತೇನೆ. ಯಾಕೆ ಕೇಳಿದ್ರೆ ಉಸ್ತುವಾರಿ ಅನ್ನುವ ಇನ್ನೊಂದು ಸುಸ್ತುವಾರಿ ಉಂಟಲ್ಲ, ಇದರಿಂದಾಗಿ ಆ ಖಾತೆಗೆ ಅವನಿಗೆ ನ್ಯಾಯ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಇದು ನಾವು ಚಿಂತನೆ ಮಾಡಬೇಕಾದ್ದು ಖಂಡಿತವಾಗಿ. ಒಂದು ಕರೆ ಇದೆ ಸರ್. ಹಲೋ ಹಲೋ ಸರ್, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಕಟ್ಪಾಡಿಯಿಂದ ಬದ್ರಿನಾಥ್. ಎಸ್, ಹೇಳಿ ಸರ್. ನನ್ನ ಪ್ರಶ್ನೆ ಏನಂದ್ರೆ, ಇವರೆಲ್ಲ ಟಿವಿಯಲ್ಲಿ ಈಗ ಹೇಳ್ತಿದ್ದಾರೆ ಉಸ್ತುವಾರಿ ಸಚಿವರದು ವ್ಯಾಲ್ಯೂ ಇಲ್ಲ, ಅದು ಇದು ಅಂತ ವಿಷಯ ಅಲ್ಲ. ಈಗ ನಮ್ದು ಸಮಸ್ಯೆ ಏನಂದ್ರೆ, ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಉಡುಪಿ ಉಸ್ತುವಾರಿ ಕೊಡಬಾರ್ದಂತ ಉಡುಪಿ ಜಿಲ್ಲೆಯ ಕೆಲವೊಂದು ಶಾಸಕರು ಪತ್ರ ಬರೆದಿದ್ದಾರಂತೆ. ಅದು ತಪ್ಪು ಅಂತ ಹೇಳುದು. ಬೊಮ್ಮಾಯಿ ಇಲ್ಲಿ ಬಂದು ಏನ್ ಮಾಡ್ತಾನೆ ಅಲ್ವಾ? ಖಂಡಿತ ನೀವು ಹೇಳಿದ್ರಿ, ರಾಜಕೀಯದ ವಿಚಾರವಾಗಿ ಒಳಗೊಳಗೆ ಏನೋ ಇರ್ಬೋದು ಸರ್. ಅದ್ರ ಬಗ್ಗೆ ನಾವೀಗ ಮಾತಾಡುವಂತ ಒಂದು ಮನಸ್ಥಿತಿಯೂ ಕೂಡ ಇಲ್ಲ. ಅದೇ ರೀತಿ ಪತ್ರ ಬರೆದಿದ್ದು ಒಳಗಿನ ವ್ಯವಹಾರ ಪಕ್ಷದ ಒಳಗೆ ನಮ್ಗೆ ಗೊತ್ತಿಲ್ಲ. ಮಾತಾಡ್ಬೇಕಾದ್ ಬಿಟ್ರೆ ಈಗ ಬರ್ತಾ ನಾನು ನೋಡ್ತಾ ಇದ್ದೆ, ಕೋಟಾ ಶ್ರೀನಿವಾಸ ಪೂಜಾರಿಗೆ ಉಸ್ತುವಾರಿ ಸಚಿವ ಉಡುಪಿಯಲ್ಲಿ ಕೊಡ್ಲಿಲ್ಲ ಅಂತ ಬಿಲ್ ಅವರಿಗೆ ಅಸಮಾಧಾನ ಆಗಿದೆ ಅಂತ. ಅದು ಹೌದು, ಅದು ಅದಲ್ಲ ವಿಷಯ. ಅಂದ್ರೆ ಇಲ್ಲಿಯ 5 ಸಚಿವರಲ್ಲಿ ಕೆಲವೊಬ್ಬರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಎಸ್, ಖಂಡಿತ ಅದೇ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು ಪಕ್ಷದ ಒಳಗೆ ಇರ್ತಕ್ಕಂಥ ಒಂದು ಗೊಂದಲಗಳು. ಅದ್ರ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲದೆ ನಾವು ಮಾತಾಡೋದಕ್ಕೆ ಆಗೋದಿಲ್ಲ ಅಂತ. ಅವಾಗ ನಾವು ಬೆಂಕಿ ಹಚ್ಚಿದ್ದೇವೆ ಅಂತ ಆಗ್ಬಾರ್ದಲ್ಲ ಸರ್? ಖಂಡಿತ ಖಂಡಿತ ಖಂಡಿತವಾಗಿ ಸರ್. ಯಾಕೆ ಹೇಳಿದ್ರೆ ನಾವು ಈಗಾಗಲೇ ಸಾಕಷ್ಟು ಆರೋಪಗಳು ಇದ್ದಾವೆ, ಮಾಧ್ಯಮಗಳು ಇದ್ದೇವೆ, ಮಾತಾಡೋರ ಮೇಲೆ ಬರ್ತದೆ. ಹೇಳೋದು ಒಪ್ಕೊಳ್ಳೋಣ. ಯಾಕೆ ಹೇಳಿದ್ರೆ
ಅಲ್ಲ ಸಮಸ್ಯೆ ಆದದ್ದು ಅಲ್ಲಿ. ಅದೇ ಇರ್ಬೋದು, ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಮುಂದಿನ ಒಂದು ದಿನಗಳಲ್ಲಿ ಆ ಮಾಹಿತಿ ಬಂದ್ರೆ ಮಾತಾಡ್ತೇವೆ ಸರ್. ಧನ್ಯವಾದಗಳು ಸರ್ ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಯಾಕೆ ಅದು ಆ ಪಕ್ಷದ ವೇದಿಕೆಯಲ್ಲಿ ಪಕ್ಷದವರೇ ಬಂದು ಮಾತಾಡ್ಬೇಕಾಗತ್ತೆ. ಯಾಕಂದ್ರೆ ಒಳಗಿನ ಗುಟ್ಟು ನಮ್ಗೆ ಗೊತ್ತಿಲ್ಲ. ಹೊರಗಿನ ನೋಟವನ್ನು ನೋಡಿಕೊಂಡು ಜನರಿಗೆ ಉಸ್ತುವಾರಿ ಹೇಗೆ ಹತ್ತಿರ ಆಗ್ತಾನೆ ಅನ್ನೋದೇ ನಮಗೆ ಮುಖ್ಯ ಆಗುತ್ತೆ. ಖಂಡಿತವಾಗಿ ಅವ್ರು ಹೇಳೋದು ಅದು ಪಕ್ಷದ ಒಳಗಿನ ಒಂದು ಸಮಸ್ಯೆ ಅದು. ಖಂಡಿತ. ಈ ವಿಚಾರವಾಗಿ ಸಾಕಷ್ಟು ಮಾತಾಡ್ಲಿಕ್ಕಿದೆ ಒಂದು ವಿರಾಮದ ನಂತರ. ಈಗಾಗಲೇ ಮಾತಾಡ್ತಾ ಇದ್ವಿ ಒಂದು ಉಸ್ತುವಾರಿ ಸಚಿವರ ನೇಮಕದ ವಿಚಾರವಾಗಿ ಸಾಕಷ್ಟು ಒಂದು ಗೊಂದಲಗಳಿದೆಯಾ ಅಥವಾ ಏನಾದರೂ ಸ್ಟ್ರಾಟಜಿಗಳಿದೆಯಾ ಒಂದು ರಾಜ್ಯ ಸರ್ಕಾರದ್ದು ಅನ್ನುವಂಥ ಒಂದು ವಿಚಾರಗಳು ಚರ್ಚೆ ಆಗ್ತಾ ಹೋಯ್ತು. ಮತ್ತು ಅದೇ ರೀತಿಯಲ್ಲಿ ಉಡುಪಿ ಜಿಲ್ಲೆಯ ವಿಚಾರಕ್ಕೆ ಬಂದರೆ ಏನಾದರೂ ಅಸಮಾಧಾನಗಳಿದೆಯಾ ಅನ್ನುವಂಥ ಒಂದು ವಿಚಾರವಾಗಿ ಮಾತಾಡ್ತಾ ಬಹುಶಃ ಒಂದು ಅಧಿಕೃತ ಮಾಹಿತಿ ಬಂದ ನಂತರ ನಾಳೆ ನಾಡಿದ್ದಲ್ಲಿ ಪಕ್ಷದವರನ್ನೇ ಕರೆಸಿ ಮಾತಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಅದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಕೂಡ ಉಸ್ತುವಾರಿ ಸಚಿವರ ನೇಮಕದ ವಿಚಾರವಾಗಿ ಸಾಕಷ್ಟು ಮಾತಾಡಲಿಕ್ಕಿದೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಪ್ರೈಮ್ ಟೈಮ್ ಡಿಬೇಟ್ಗೆ ಮತ್ತೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ಒಂದು ಉಸ್ತುವಾರಿ ಸಚಿವರ ನೇಮಕದ ವಿಚಾರವಾಗಿ. ಆ ಒಂದು ಪರಿಕಲ್ಪನೆ ಹೇಗೆ ಬಂತು, ಅದನ್ನು ಯಾರು ಅನುಷ್ಠಾನವನ್ನುಗೊಳಿಸಿದ್ರು, ಅದೊಂದು ಈಗ ಸಂಪ್ರದಾಯದ ರೀತಿ ನಡೀತಾ ಇದೆಯಾ ಅನ್ನುವಂಥ ಒಂದು ವಿಚಾರಗಳೆಲ್ಲದರ ಬಗ್ಗೆ ಚರ್ಚೆ ಆಯಿತು. ಅದೇ ರೀತಿಯಲ್ಲಿ ಉಸ್ತುವಾರಿ ಸಚಿವರನ್ನ ನೇಮಿಸಿದ ಮೇಲೆ ಅವರಿಗೆ ಕೊಟ್ಟಂಥ ಒಂದು ಖಾತೆಯಲ್ಲಿ ಸಮರ್ಪಕವಾಗಿ ಅವರಿಗೆ ಕೆಲಸ ಮಾಡೋದಕ್ಕೆ ಆಗ್ತಾ ಇದೆಯಾ, ಆ ಒಂದು ಕೆಲಸಗಳನ್ನು ಎಲ್ಲ ಸಚಿವರು ಕೂಡ ಮಾಡ್ತಾ ಇದ್ದಾರಾ ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಎಲ್ಲವನ್ನು ಕೂಡ ಮಾತಾಡಿ ಆಯಿತು. ಇನ್ನೂ ಕೂಡ ಸಾಕಷ್ಟು ಮಾತಾಡಲಿಕ್ಕಿದೆ. ಮುಖ್ಯಮಂತ್ರಿ ಒಂದು ವಿಚಾರಕ್ಕೆ ಬಂದರೆ, ಮುಖ್ಯಮಂತ್ರಿಗಳ ವಿಚಾರಕ್ಕೆ ಬಂದರೆ, ಯಡಿಯೂರಪ್ಪನವರು ಬೆಂಗಳೂರಿನ ಒಂದು ಉಸ್ತುವಾರಿಯನ್ನು ಅವರೇ ಇಟ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಹಾಸು ಅಷ್ಟು ಕೆಲಸಗಳಿರುತ್ತೆ, ಸಾಕಷ್ಟು ಸಮಸ್ಯೆಗಳಿರುತ್ತೆ. ಆ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು, ಅದರಲ್ಲೂ ಕೂಡ ಓಡಾಟಗಳಿರುತ್ತೆ. ಒಟ್ಟಿನಲ್ಲಿ ಗೊಂದಲಗಳ ನಡುವೆಯೇ ಒಂದು ರೀತಿಯಲ್ಲಿ ದಿನವನ್ನು ಕಳೀತಿರ್ತಾರೆ, ಅಧಿಕಾರವನ್ನು ನಡೆಸಬೇಕಾಗಿರುತ್ತೆ. ಅಂಥ ಒಂದು ಸಂದರ್ಭದಲ್ಲೂ ಕೂಡ ಬೆಂಗಳೂರು, BBMP ಇದನ್ನೆಲ್ಲ ನೋಡ್ಕೊಳ್ಳುವಂಥ ಒಂದು ಉಸ್ತುವಾರಿ ಸ್ಥಾನವನ್ನು ಅವರೇ ಉಳಿಸ್ಕೊಂಡಿದ್ದಾರೆ ಅಂತಂದರೆ ಅವರಿಗೆ ಮುಖ್ಯಮಂತ್ರಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡೋದಕ್ಕೆ ಆಗತ್ತಾ ಅಂತ. ಖಂಡಿತ ಒಳ್ಳೆ ಪ್ರಶ್ನೆ ಎತ್ತಿದ್ರಿ. ನಿಜಕ್ಕೂ ನೋಡಿದರೆ ನೋಡಿ, ಉಸ್ತುವಾರಿಗೆ ಮತ್ತೆ ಬರ್ತೇನೆ. ಮುಖ್ಯಮಂತ್ರಿಗಳು ಯಾವ ಖಾತೆ ಅಂತ ಕೇಳಿ, ನಿಮ್ಮ ಉಸ್ತುವಾರಿ ಬಿಡಿ, ಒಬ್ಬ ಪ್ರೈಮ್ ಮಿನಿಸ್ಟರ್ ಒಬ್ಬ ಮುಖ್ಯಮಂತ್ರಿಗೆ ಖಾತೆ ಇರೋದಿಲ್ಲ ಗಟ್ಟಿ ಕೇಳಿದ್ರೆ. ಅಂದ್ರೆ ಅವರಿಗೆ ಎಲ್ಲ ಖಾತೆ ಅವರದ್ದೇ. ಅಂದ್ರೆ ಎಲ್ಲಾ ಖಾತೆಗಳನ್ನು ಮೇಲ್ದೃಷ್ಟಿಯಿಂದ ನೋಡ್ಕೊಳ್ಬೇಕಾದಂತ, ಉಸ್ತುವಾರಿ ನೋಡ್ಕೊಳ್ಬಾರ್ದಂತ ಎಲ್ಲ ಖಾತೆಗಳು ಅವರೇ ಕೇಂದ್ರೀಕೃತವಾದ ವ್ಯಕ್ತಿ. ಅಷ್ಟು ಜವಾಬ್ದಾರಿ ಇರುತ್ತೆ ಅವರಿಗೆ. ಇದರ ಜೊತೆಗೆ ನೀವು ಹೇಳಿದ ಹಾಗೆ ಬೆಂಗಳೂರಿನಂತ ಒಂದು ಪ್ರದೇಶದ ಒಂದು ಜಿಲ್ಲೆ ಅಥವಾ ಮಹಾನಗರ ಪಾಲಿಕೆ ವ್ಯವಸ್ಥೆಯ ಹತ್ತಿರದ ಉಸ್ತುವಾರಿ ಮುಖ್ಯಮಂತ್ರಿ ತಗೊಳ್ಳೋ ಅಗತ್ಯ ಇರಲಿಲ್ಲ ಅಂತ ಅನಿಸುತ್ತೆ. ಯಾಕೆ ಕೇಳಿದ್ರೆ ಏನಾಗುತ್ತೆ ಕೇಳಿದ್ರೆ, ಕೊನೆಗೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗೋಲ್ಲ, ಬೇರೆ ಬೆಂಗಳೂರಿನ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇದೆ. ಪ್ರತಿಯೊಬ್ಬರು ಕೇಳ್ತಾರೆ, ಉಡುಪಿಯವರು ಕೇಳ್ತಾರೆ, ಚಿಕ್ಕಮಗಳೂರು ಕೇಳ್ತಾರೆ, ಇನ್ನೊಂದು ಬೆಳಗಾವಿಯವರು ಕೇಳ್ತಾರೆ, ಮುಖ್ಯಮಂತ್ರಿಗಳು ನಮಗೂ ಬರಲಿಲ್ಲ, ಅವ್ರು ಅಲ್ಲೇ ಜೆಂಡ ಉರ್ಕೊಂಡು ಕೂತ್ಕೊಳ್ಬೇಕಾಗತ್ತೆ. ಯಾಕೆ ಅಲ್ಲಿ ಅವ್ರಿಗೆ ಉಸ್ತುವಾರಿ ಕೊಟ್ಟು ಬಿದ್ದೀರಿ. ಆದಷ್ಟು ಅದನ್ನು ಬೇರೆಯವರಿಗೆ ಕೊಡಬೇಕು, ಅಧಿಕಾರ ವಿಕೇಂದ್ರೀಕರಿಸಬೇಕಾಗತ್ತೆ. ಅದು ಬಿಟ್ಟು ಬೆಂಗಳೂರನ್ನು ತೂರ ಯಡಿಯೂರಪ್ಪ ತಗೊಳ್ತಾರಂತ ಹೇಳಿದ್ರೆ ಅದು ನನಗೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಬೇರೆ ಸಚಿವರು ಕೊಟ್ಟರು ಕೊಡ್ಬೋದು, ಗೊತ್ತಿಲ್ಲ. ಆದ್ರೆ ಪ್ರಸ್ತುತ ಸ್ಥಿತಿಯಲ್ಲಿ ಅವರು ತೆಗೆದುಕೊಳ್ಳುವ ಅಗತ್ಯ ಇರಲಿಲ್ಲ ಅಂತ ಅನ್ಸುತ್ತೆ. ಯಾಕೆ ಹೇಳಿದ್ರೆ ಯಾವಾಗಲೂ ಕೂಡ ಒಬ್ಬ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಎಲ್ಲ ಖಾತೆಗಳಿಗೆ ಎಲ್ಲ ಉಸ್ತುವಾರಿಗಳೇ ಇವನು ಉಸ್ತುವಾರಿ ನೋಡಿ, ಅದು ಅವರ ಜವಾಬ್ದಾರಿ. ಆದ್ರೆ ಅದನ್ನು ತಾನು ಇಟ್ಕೊಂಡಾಗ ಇವರ ಕಾರ್ಯವ್ಯಾಪ್ತಿ ಏನಾಗುತ್ತೆ, ಮತ್ತು ಸಂಕುಚಿತ ಆಗತ್ತೆ, ಇವರಿಗೆ ಓವರ್ ಬರ್ಡನ್ ಆಗತ್ತೆ, ತಾನು ಕೊಡಬೇಕಾದ ನ್ಯಾಯ ಇವರಿಗೆ ಕೊಡ್ಲಿಕ್ಕೆ ಆಗೋಲ್ಲ. ಇನ್ನೊಂದು ಆಗತ್ತೆ, ಇನ್ನೊಂದು ಸಮಸ್ಯೆ ಬರುತ್ತೆ ಅವರಿಗೆ. ಒಂದ್ ವೇಳೆ ನಾಳೆ ಬೆಂಗಳೂರಿಗೆ ಹೆಚ್ಚು ಪ್ಯಾಕೇಜ್ ಕೊಟ್ಟರೆ ಅಂದಾಗ ಅವರು ಉಸ್ತುವಾರಿಯಾಗಿ ಅಲ್ಲಿಯೇ ಕೊಟ್ಟಿದ್ದಾರೆ, ನಮ್ಗೆ ಕೊಡ್ಲಿಲ್ಲ ಅಂತ ಆಪಾದನೆ ಬರುತ್ತೆ. ಮುಖ್ಯಮಂತ್ರಿ ಅಂದಾಗ ಇಡೀ ರಾಜ್ಯದ ದೃಷ್ಟಿಕೋನ ಬೇಕು, ಅವರಿಗೆ ನ್ಯಾಯ ಕೊಡುವಂತಹದ್ದು. ಎಲ್ಲಿಯಾದ್ರೂ ಏನಾಗುತ್ತೆ, ಮತ್ತೆ ಇದನ್ನು ಪೊಲಿಟಿಸೈಸ್ ಮಾಡ್ತಾರೆ. ಅವರು ಉಸ್ತುವಾರಿ ಅಲ್ಲಿ ತಗೊಂಡಿದ್ದಾರೆ, ಹಾಗಾಗಿ ಹೆಚ್ಚಿನ ಒಂದು ಅನುದಾನ ಅಲ್ಲಿ ಕೊಡ್ತಾ ಇದ್ದಾರೆ, ಅಥವಾ ಏನು ಎಲ್ಲ ಗಮನವನ್ನು ಬೆಂಗಳೂರಿಗೆ ಕೊಡ್ತಾ ಇದ್ದಾರೆ ಬಿಟ್ರೆ ಈ ಕಡೆ ಕೊಡೋಲ್ಲ ಅನ್ನೋ ಆಪಾದನೆ ಅವ್ರ ಮೇಲೆ ಬರುತ್ತೆ. ಅದರಷ್ಟಿಂದ ಆದಷ್ಟು ಬೇಗ ಅವರು ಆ ಉಸ್ತುವಾರಿಯಿಂದ ಕಳಿಸಿಕೊಳ್ಳುವುದೇ ಬೆಟರ್ ಅಂತ ಕಾಣುತ್ತೆ ನನಗೆ. ಬೇರೆ ಯಾರಿಗಾದ್ರೂ ಕೊಡುವಂತ ಖಂಡಿತ ಕೊಡಬೇಕಿತ್ತು. ಖಂಡಿತ. ಹಾಗೆ ನೋಡ್ತಾ ಹೋದ್ರೆ ಇನ್ನೊಂದು ಉಸ್ತುವಾರಿ
ಸಚಿವರ ವಿಚಾರವನ್ನ ಒಂದು ಕಡೆ ಪಕ್ಕಕ್ಕಿಟ್ಟು DCMಗಳ ಬಗ್ಗೆ ಕೂಡ ಮಾತಾಡ್ಬೇಕಾಗುತ್ತೆ. ಅದೊಂದು ಗೌರವಯುತವಾದಂತ ಒಂದು ಸ್ಥಾನ ಅಂತಂದ್ರೆ DCM ಅನ್ನ ಕೊಡ್ಲೇಬೇಕು ಅಂತೇನಿಲ್ಲ ಅನ್ನುವಂತ ಒಂದು ವಿಚಾರವಾಗಿ ಕೂಡ ಒಂದು ಚರ್ಚೆಗಳು ಕೂಡ ಆಗಿತ್ತು. ಅಂತದ್ರಲ್ಲಿ ಮೂರು DCMಗಳನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಯಾವ ರೀತಿ ಲೆಕ್ಕಾಚಾರಗಳು ಬಂದಿತ್ತು ಅಂತಂದ್ರೆ ಜಾತಿ ಆಧಾರದಲ್ಲೇ ಕೊಟ್ಟಿದ್ದಾರೆ. ದಲಿತರಿಗೆ, ಲಿಂಗಾಯತರಿಗೆ ಹೀಗೆ 3 DCMಗಳನ್ನ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಒಂದು ಜಾತಿ ರಾಜಕಾರಣದ ವಿಚಾರದಲ್ಲೂ ಕೂಡ ಇದು ಹೆಲ್ಪ್ ಆಗುತ್ತೆ ಮುಂದಿನ ಒಂದು ದಿನಗಳಲ್ಲಿ ಅನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ಎಲ್ಲ ಲೆಕ್ಕಾಚಾರಗಳು ಕೂಡ ಬಂದಿತ್ತು. ಇದನ್ನ ಯಾವ ರೀತಿ ಬಿಜೆಪಿಯವರು ಸಮರ್ಥನೆ ಮಾಡ್ಕೊಳ್ಬಹುದು ಅಂತ ಅಂದ್ರೆ ಸಮರ್ಥನೆ ಅಂದ್ರೆ ಈ DCM ಏನಿದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಏನಿದೆ, ಇದು ಮೊದಲಿನಿಂದ ಇತ್ತು. ಅಂದ್ರೆ ಇದು ನಾನು ಅವತ್ತೇ ಹೇಳಿದೆ, ಏನ್ ಕೇಳಿದ್ರೆ ಇದು ಸಂವಿಧಾನಿಕವಾಗಿ ಸೃಷ್ಟಿಯಾದ ಹುದ್ದೆ ಅಲ್ಲ ಇದು. ಖಂಡಿತ ಇದು ಒಂದು ರೀತಿಯಲ್ಲಿ ಅವರವರ ಪಕ್ಷಕ್ಕೆ ಅನುಕೂಲವಾಗಿ ಅಥವಾ ಪಕ್ಷದ ಒಳಗೆ ಯಾರನ್ನು ತೃಪ್ತಿಪಡಿಸಬೇಕು ಅನ್ನೋ ದೃಷ್ಟಿಯಿಂದಲೋ ಅಥವಾ ಇನ್ನೊಬ್ಬರಿಗೆ ಪಾಠ ಕಲಿಸಬೇಕು ಅನ್ನೋ ದೃಷ್ಟಿಯಿಂದಲೋ ಈ DCM ಹುದ್ದೆಗಳನ್ನು ಸೃಷ್ಟಿ ಮಾಡಿಕೊಂಡು ಮಾಡಿದ್ದಾರೆ. ಈಗ ಕರ್ನಾಟಕದಲ್ಲಿ ನಾವು ನೋಡಿದಾಗ 3 ಜನ DCMಗಳು ಕೂತ್ಕೊಂಡಿದ್ದಾರೆ. 3 ಜನ ಅಂದ್ರೆ ನೀವು ಹೇಳಿದಾಗೆ ಎಲ್ಲೋ ಒಂದು ರೀತಿಯಲ್ಲಿ ಸದ್ಯ ಭವಿಷ್ಯದಲ್ಲಿ ಉಪಚುನಾವಣೆಗಳು ಬರುತ್ತೆ. ಆ ಉಪಚುನಾವಣೆಯಲ್ಲಿ ನಾವು ಗೆದ್ದು ಬರಬೇಕಾದ್ರೆ ಸಾಕಷ್ಟು ಮಟ್ಟಿಗೆ ಒಂದು ನಾವು ಜಾತಿ ಲೆಕ್ಕಾಚಾರವನ್ನು ಹಾಕಬೇಕಾಗತ್ತೆ. ಸೊ ಜಾತಿ ಲೆಕ್ಕಾಚಾರದಲ್ಲಿ ಕೂಡ ಏನು ದಲಿತರು ಇರಬಹುದು, ಲಿಂಗಾಯತರು ಇರಬಹುದು, ಗೌಡ ಇರಬಹುದು. ಸೊ ಅಲ್ಲಿ ಹಂಚಿ ಹಾಕಿದ್ರು. ಹಂಚಿ ಹಾಕುವಾಗ ಕೂಡ ತುಂಬಾ ಚಾಣಕ್ಷತನ ತೋರಿಸಿದ್ದಾರೆ. ಯಾರಿಗೆ ಕೊಡಬೇಕು ಅಂದ್ರೆ ಯಾರು ನಿರೀಕ್ಷೆಯಲ್ಲಿ ಇದ್ದವ್ರಿಗೆ ಕೊಡ್ಲಿಲ್ಲ. ಯಾರು ನಿರೀಕ್ಷೆ ಇಲ್ಲ, ಅನ್ಎಕ್ಸ್ಪೆಕ್ಟೆಡ್ ಏನಿದ್ದಾರೆ, ನಿಮ್ಮ ಲಕ್ಷ್ಮಣ ಸವದಿ ಅಂತ ವ್ಯಕ್ತಿ ಇರಬಹುದು, ಅಂತವ್ರು ಕರೆದು ಕೊಟ್ರು. ಮಂತ್ರಿ ಕೊಟ್ಟದ್ದೇ ಕಷ್ಟ, ಅದು ನಿಮ್ಗೆ DCM ಕೊಡ್ತೇವೆ ಅಂತ ಹೇಳಿದ್ರು. ಇದರಲ್ಲಿಯೇ ಸಾಕಷ್ಟು ಒಂದು ಕೆಲವು ಅಪವಾದಗಳನ್ನು ಬಿಜೆಪಿ ಅಥವಾ ಯಡಿಯೂರಪ್ಪನವರು, ಯಾಕಂದ್ರೆ ಮುಖ್ಯಮಂತ್ರಿಗೆ ಹೋಗುತ್ತೆ, ಅದು ಯಾರು ಏನೇ ಮಾಡ್ಲಿ, ಅದ್ರ ಹಿಂದೆ ಯಾರೇ ಶಕ್ತಿ ಇರಲಿ, ಕೊನೆಗೆ ಹೇಳಬೇಕಾಗತ್ತೆ ಮುಖ್ಯಮಂತ್ರಿಯವರಿಗೂ ಇವರಿಗೆ ಕೊಡುವ ಅಗತ್ಯ ಇಲ್ಲ ಅನ್ನುವ ಆಪಾದನೆಗಳು ಬಂತು. ಅದರಲ್ಲಿ ಬಿಜೆಪಿ ಒಳಗೆ ಸಾಕಷ್ಟು ವೈಮನಸ್ಸುಗಳು ಬಂತು. ಅದನ್ನು ಯಾವುದೋ ಒಂದು ಶಕ್ತಿ ಇದೆ, ಹೈಕಮಾಂಡ್ ಶಕ್ತಿ ಇದೆ, ಅದನ್ನು ಅಲ್ಲಿ ಏನ್ ಮಾಡಿದ್ದಾರೆ, ಅದನ್ನು ನಿಭಾಯಿಸಿದ್ದಾರೆ, ಅದು ಬೇರೆ. ಆದ್ರೆ ಒಳಗಿನ ಗುದಿ ಇವತ್ತು ಕೂಡ ಇದೆ. ನನಗನ್ಸುತ್ತೆ ಇದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸುತ್ತೆ. ಹಲೋ ಸರ್, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಹಲೋ, ಮಾತಾಡಿ ಸರ್. ಹಲೋ, ಸಂಪರ್ಕ ಕಡಿತ ಆಗಿದೆ. ಎಸ್, ನೀವು ಮಾತಾಡ್ತಾ ಇದ್ರಿ 3 DCMಗಳು ಹೆಚ್ಚಾಯಿತು, ಆದರೂ ಕೂಡ ಯಾರಿಗೆ ಕೊಡಬೇಕಾಗುತ್ತೋ ಅವರಿಗೆ ಕೊಡಲಿಲ್ಲ, ಬೇರೆ ಇನ್ಯಾರಿಗೋ ಕರೆದು ಕೊಟ್ಟರು. ಹಾಗೆ ನೋಡ್ತಾ ಇದ್ರೆ ಇನ್ನೂ ಕೂಡ ಒಳ ಬೇಗುದಿಗಳು ಇದೆ ರಾಜ್ಯ ಸರ್ಕಾರದಲ್ಲಿ ಅನ್ನುವಂಥ ಒಂದು ವಿಚಾರ. ಎಸ್, ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ, ಏನು ಕತೆ ಮುಂದಿನ ಒಂದು ನನಗನ್ಸುತ್ತೆ ನಿಭಾಯಿಸುವುದಂತ ಹೇಳಿದ್ರೆ ಇಮಿಡಿಯೇಟ್ ಇರುವಂತಹದ್ದು ಕರ್ನಾಟಕ ಬಿಜೆಪಿ ಸರ್ಕಾರಕ್ಕೆ ಅಥವಾ ಯಡಿಯೂರಪ್ಪ ಸರ್ಕಾರ ಇರುವಂತಹದ್ದು ಮಧ್ಯಾವಧಿ ಈ ಒಂದು ಬೈ ಎಲೆಕ್ಷನ್, ಉಪಚುನಾವಣೆ, ಮಧ್ಯಾವಧಿ ಅಲ್ಲ, ಬೈ ಎಲೆಕ್ಷನ್ ಉಪಚುನಾವಣೆ ಬಂತು. 17 ಸೀಟುಗಳಿಗೆ ಆಗ್ಬಿಟ್ರೆ ಇದರಲ್ಲಿ ಅವ್ರು ಎಷ್ಟು ಸ್ಥಾನ ಗಳಿಸ್ತಾರೆ ಅನ್ನೋದ್ರ ಮೇಲೆ ಸರ್ಕಾರದ ಭವಿಷ್ಯ ಡಿಪೆಂಡ್ ಆಗಿರುತ್ತೆ. ಇವತ್ತು ಇವರನ್ನು ಅಪೋಸ್ ಮಾಡುವಂತ JDS ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಈ ಯಡಿಯೂರಪ್ಪನವರನ್ನು ಅಥವಾ ಬಿಜೆಪಿ ಸರ್ಕಾರ ಹಣಿಬೇಕಾದ್ರೆ ಈ ಉಪಚುನಾವಣೆಯಲ್ಲಿ ನಾವು ಸಾಕಷ್ಟು ಒಂದು 14-15 ಸ್ಥಾನಗಳನ್ನಾದ್ರೂ ಗೆಲ್ಲಬೇಕು. ಟಾರ್ಗೆಟ್ ಇದೆ ಅವ್ರು. ಇವತ್ತು ಹೇಳಿದೆ ಅಬೌವ್ 13-14 ಅಂತ ಹೇಳ್ತಾ ಇದ್ರು, ಲೆಕ್ಕ ಹಾಕ್ತಿದ್ರು. ಅಂದ್ರೆ ಕಾಂಗ್ರೆಸ್ಸಿನ ಟಾರ್ಗೆಟ್ ಇದೆ, ಅದು ತಗೊಳ್ತಾರೋ ಬಿಡ್ತಾರೋ ಬೇರೆ. ಅಷ್ಟು ಗಳಿಸ್ಕೊಂಡಾಗ ಆಟೋಮೆಟಿಕ್ ಆಗಿ ಯಡಿಯೂರಪ್ಪನವರು ಸೋಲ್ಬೇಕಾಗತ್ತೆ, ಇಲ್ಲಿ ಬಿಜೆಪಿ ಸರ್ಕಾರ ಬಿದ್ದು ಹೋಗ್ಬೇಕಾಗತ್ತೆ. ಸೊ ಆ ಹೆದರಿಕೆ ಯಡಿಯೂರಪ್ಪನವರಿಗೂ ಇದೆ, ಬಿಜೆಪಿಯವರಿಗೂ ಇದೆ. ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ, ಟೈಮ್ ಬಿಂಗ್ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದೇನಿದ್ರು ಕೂಡ ಇಟ್ ಇಸ್ ಎ ಟೆಂಪರರಿ ಅರೇಂಜ್ಮೆಂಟ್. ನೀವು DCM ಇರಬಹುದು, ನಿಮ್ಗೆ ಉಸ್ತುವಾರಿ ಇರಬಹುದು, ಅಥವಾ ನಿಮ್ಗೆ ಕೊಟ್ಟಂತ ಸಚಿವ ಇರಬಹುದು, ಸುಮ್ಮನೆ ಕೂತ್ಕೊಳ್ಳಿ. ಯಾಕೆ ಕೇಳಿದ್ರೆ ಇವತ್ತು ಯಾರ್ದು ಸ್ಥಿರ ಅಲ್ಲ ಇದು, ಇನ್ಕ್ಲೂಡಿಂಗ್ ಯಡಿಯೂರಪ್ಪನವರ ಸ್ಥಾನ ಕೂಡ ಸ್ಥಿರ ಅಲ್ಲ. ಆದ ಕಾರಣ ಒಂದು ಉಪಚುನಾವಣೆ ಆಗುವವರೆಗೆ ನೀವೆಲ್ಲರೂ ಬಾಯಿ ಮುಚ್ಚಿ ಕೂತ್ಕೊಳ್ಬೇಕಾಗತ್ತೆ, ಕಾರ್ಯವನ್ನು ಮಾಡಿ ತೋರಿಸಬೇಕು, ಇಲ್ಲದಿದ್ರೆ ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವ ಒಂದು ಸ್ಟ್ರಾಂಗ್ ಮೆಸೇಜ್ ಇವರಿಗೆ ಮೇಲಿಂದ ಬಂದಿದೆ. ಎಸ್. ಹಲೋ, ಇದರ ಮಧ್ಯೆ ಇನ್ನೊಂದು ಸಮಸ್ಯೆ ಏನು ಅಂತಂದ್ರೆ ಅನರ್ಹ ಶಾಸಕರು ಒಂದ್ ಕಡೆ ಇದ್ದಾರೆ. ನೆಕ್ಸ್ಟ್ ಸಚಿವ ಸಂಪುಟದ ಆಕಾಂಕ್ಷಿಗಳು ಕೂಡ ಸಾಕಷ್ಟು ಜನ ಇದ್ದಾರೆ. ಈಗ ದಕ್ಷಿಣ ಕನ್ನಡದಲ್ಲಿ ನೋಡ್ತಾ ಹೋದ್ರೆ ಅಂಗಾರ ಅವರು ಕೂಡ ನಾನು 5-6 ಬಾರಿ ಅತೃಪ್ತರು. ಯಾಕಂದ್ರೆ 57 ವರ್ಷಗಳಾಯ್ತು ಸುಳ್ಯ ವಿಧಾನಸಭಾ ಆಗಿ ಒಂದು ಕೂಡ ಸಚಿವ ಸ್ಥಾನ ಸಿಗ್ಲಿಲ್ಲ. ಇನ್ನೊಂದ್ ಕಡೆ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಕೂಡ ಸಚಿವ ಸ್ಥಾನ ಸಿಗ್ಲಿಲ್ಲ. 5-6 ಬಾರಿ ನಾನು ಗೆದ್ದಿದ್ದೇನೆ, ಯಡಿಯೂರಪ್ಪನವರು ಏನ್ ಹೇಳಿದ್ರು ನಾನು ಕೇಳಿದ್ದೇನೆ ಹಲವಾರು ವರ್ಷಗಳಿಂದ, ಆದ್ರೂ ಕೂಡ ನನಗೆ ಸಚಿವ ಸ್ಥಾನ ಸಿಕ್ಲಿಲ್ಲ. ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಅವರು ಇದ್ದಾರೆ. ಒಟ್ಟಿನಲ್ಲಿ ನೋಡ್ತಾ ಹೋದ್ರೆ ಅತೃಪ್ತ ಸಂಖ್ಯೆ ಕೂಡ ಇದೆ, ಇನ್ನು ಈ ಕಡೆ ಅನರ್ಹ ಶಾಸಕರ ಸಂಖ್ಯೆ ಕೂಡ ಇದೆ. ಇದನ್ನೆಲ್ಲ ಹೇಗೆ ನಿಭಾಯಿಸಬಹುದು ಬಿಜೆಪಿ ಅಂತ, ಅದು ಬಹುದೊಡ್ಡ. ಖಂಡಿತವಾಗಿ ಇವತ್ತು ಬಿಜೆಪಿ ಅಥವಾ ಯಡಿಯೂರಪ್ಪನವರಿಗಿರೋ ದೊಡ್ಡ
ಗ್ರಹ ದೋಷ ಅಂತ ಹೇಳಿದ್ರೆ ಎರಡು, ಒಂದು ಅತೃಪ್ತ ಗ್ರಹ, ಇನ್ನೊಂದು ಅನರ್ಹ ಗ್ರಹ. ಅಂದ್ರೆ ಈ ಎರಡು ಗ್ರಹಗಳನ್ನು ಯಾವ ರೀತಿಯಾಗಿ ಅವರು ಶಮನ ಪಡಿಸ್ತಾರೋ ಗೊತ್ತಿಲ್ಲ. ಅಂದ್ರೆ ಒಂದೇ ಇಲ್ಲೇನ ಅತೃಪ್ತರನ್ನು ಟೈಮಿಂಗ್ ಹಿಡ್ಕೊಳ್ಬಹುದು, ಆದ್ರೆ ಅನರ್ಹ ಇದ್ದಾರಲ್ಲ ಅವರು ಈಗ ಕೋರ್ಟ್ನಲ್ಲಿ, ಅದು ಕೂಡ ಕೋರ್ಟ್ ಕೂಡ ಏನೋ ಡ್ರ್ಯಾಗ್ ಮಾಡ್ತಾ ಇದೆ. ಅಂತೂ 6 ತಿಂಗಳೊಳಗೆ ಚುನಾವಣೆ ಆಗ್ಲೇಬೇಕು, ಉಪಚುನಾವಣೆ ಆಗ್ಲೇಬೇಕು. ಅವರು ಎಲ್ಲಾದ್ರೂ ಅನರ್ಹಗೊಂಡು ಅರ್ಹತೆಯನ್ನು ಪಡೆದ್ರೆ, ಅನರ್ಹಗೊಳ್ತಾರೆ, ಬಟ್ ಅರ್ಹತೆ ಪಡೆದ್ರೆ ಮತ್ತೆ ಅವರನ್ನು ಎಲ್ಲಿ ಹಾಕಬೇಕು, ಯಾರು ಹಾಕಬೇಕು ಅನ್ನುವ ಸಮಸ್ಯೆ ಕೂಡ ಬಿಜೆಪಿಗಿದೆ. ಯಾಕೆ ಹೇಳಿದ್ರೆ ಇದಕ್ಕೆ ಪರ್ಯಾಯವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇದಾಗಲೇ ಅವರದೊಂದು ಪ್ರೀ ಪ್ಲಾನ್ ಆಗಿದೆ. ಅವರಿಗೆ ಇವತ್ತು ಟ್ರ್ಯಾಕ್ ಏನಿದೆ ಕ್ಲಿಯರ್ ಇದೆ, ಅವರಿಗೆ ಕೊಡಬೇಕಾ, ಅವ್ರದ್ದು ಅಭ್ಯರ್ಥಿಯನ್ನು ಈಗ ಇಟ್ಟು ಅವರು ಪ್ರಚಾರಕ್ಕೆ ಹೋಗ್ಬೋದು. ಆದ್ರೆ ಇದೆಲ್ಲ ಸಮಸ್ಯೆಗಳನ್ನು ಬಿಜೆಪಿ ಎದುರಿಸಬೇಕಾಗತ್ತೆ. ತಮ್ಮ ಪಕ್ಷದವರನ್ನಲ್ಲಿ ಚುನಾವಣೆ ನಿಲ್ಲಿಸಬೇಕಾ, ಅನರ್ಹಗೊಂಡು ನಮ್ಮ ಪಕ್ಷಕ್ಕೆ ಬಂದ ಅಭ್ಯರ್ಥಿಗಳಿಗೆ ಸೀಟ್ ಕೊಡಬೇಕಾ, ಈ ರೀತಿಯ ಗೊಂದಲದಲ್ಲಿ ಬಿಜೆಪಿ ಇವತ್ತಿದೆ. ಮಾತ್ರ ಅಲ್ಲ, ಇವತ್ತು ಹಲವಾರು ರೈತರ ಸಮಸ್ಯೆಗಳು ಕೂಡ ಇದೆ ಅಲ್ವಾ. ಇವತ್ತು ರೈತರ ಸಾಲ ಮನ್ನಾ ಬಗ್ಗೆ ಇರ್ಬೋದು, ಅಥವಾ ನೆರೆ ಪರಿಹಾರದ ಬಗ್ಗೆ ಇರ್ಬೋದು, ಕೇಂದ್ರದಿಂದ ಬರಬೇಕಾದಂತ ಅನುದಾನ ಕೂಡ ಸರಿಯಾಗಿ ಬರಲಿಲ್ಲ ಅನ್ನೋದನ್ನು ಕೂಡ ಈ ವಿರೋಧ ಪಕ್ಷಗಳು ದೊಡ್ಡ ಅಸ್ತ್ರವಾಗಿ ಬಳಸುವ ಸಾಧ್ಯತೆ ಇದೆ ಅಲ್ವಾ. ಅದರ ಜೊತೆಗೆ ಒಳಗಿನ ಭಿನ್ನಮತ ಸ್ಫೋಟ ಆದಾಗ ಬಿಜೆಪಿಗೆ ಹೇಗೆ ಕುಮಾರಸ್ವಾಮಿ ಅವರಿಗೆ ಒಂದು ಬಂತಲ್ಲ, ಅದೇ ಗ್ರಹಗತಿ ಅನ್ನುವಂತಹದ್ದು ಯಡಿಯೂರಪ್ಪನ ಬರುವ ಸಾಧ್ಯತೆ ಇದೆ. ಇದನ್ನು ಯಡಿಯೂರಪ್ಪನವರು ಗಮನದಲ್ಲಿ ಇಟ್ಟುಕೊಂಡು ತಮ್ಮ ಅಧಿಕಾರವನ್ನು ಇವತ್ತು ನಡೆಸಬೇಕಾಗಿದೆ. ಅಂದ್ರೆ ಯಡಿಯೂರಪ್ಪನವರಿಗೆ ಕೂಡ ಇವತ್ತು ತೃಪ್ತಿ ಇಲ್ಲ, ಖಂಡಿತವಾಗಿ ಹೇಳ್ತೇನೆ ತೃಪ್ತಿ ಇಲ್ಲ. ಯಾಕೆ ಕೇಳಿದ್ರೆ ಅವರಿಗೆ ಯಾವ್ದು ಹಂಚಬೇಕಾದ್ದು ಅವರ ಮನಸ್ಸಿಗೆ ತಕ್ಕ ಹಾಗೆ ಖಾತೆಗಳು ಹಂಚಲಿಲ್ಲ, ಉಸ್ತುವಾರಿಗಳು ಹೋಗಿಲ್ಲ, ಅಥವಾ ತನ್ನ ಸ್ಥಾನಮಾನ ಕೂಡ ಸರಿಯಾಗಿ ಸಿಗಲಿಲ್ಲ ಅನ್ನುವ ಒಂದು ಮನಸ್ತಾಪ ಯಡಿಯೂರಪ್ಪನವರಿಗೂ ಕೂಡ ಇದೆ. ಅಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಕೇಂದ್ರ ಬಿಜೆಪಿ ಮಂಡಳಿ ಏನಿದೆ ಎಲ್ಲವನ್ನು, ರಾಜ್ಯದ ಎಲ್ಲ ಬಿಜೆಪಿ ರಾಜಕೀಯವನ್ನು ತನ್ನ ಹಿಡಿತಲ್ಲಿ ಇಟ್ಕೊಂಡಿದೆ. ಇದು ಅಂತೂ ಖಂಡಿತವಾಗಿ ಗೋಚರಿಸ್ತಾ ಇದೆ. ಇನ್ನು ಈ ಒಂದು ಮಧ್ಯಂತರ ಚುನಾವಣೆಯ ಒಂದು ದೃಷ್ಟಿಯಲ್ಲೇ ನೋಡ್ತಾ ಹೋದ್ರೆ ಮತ್ತೊಮ್ಮೆ ಒಂದು ಸಚಿವ ಸಂಪುಟವನ್ನ ರಚನೆ ಅಂತಂದ್ರೆ 2ನೇ ಹಂತದಲ್ಲಿ ಸಚಿವ ಸಂಪುಟವನ್ನ ರಚನೆ ಮಾಡಿದ್ರೆ ಆ ಸಂದರ್ಭದಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರಿಗೆ, ಅಂಗಾರ ಅವರಿಗೆ ಕೊಟ್ಟು, ಅದೇ ರೀತಿಯಲ್ಲಿ ಸುನೀಲ್ ಕುಮಾರ್ ಅವರಿಗೂ ಕೂಡ ಕೊಟ್ಟು, ಈ ಒಂದು ದಲಿತರಿಗೆ ಆಗಿರ್ಬೋದು ಅಥವಾ ಬಂಟ ಸಮುದಾಯದವರಾಗಿರ್ಬೋದು, ಅಂದ್ರೆ ಜಾತಿ ರಾಜಕಾರಣದ ಬಗ್ಗೆನೇ ಚಿಂತನೆ ಮಾಡಿ ಕೊಟ್ಟರು ಕೂಡ ಇವರಿಗೆ ಹೆಲ್ಪ್ ಆಗೋದಿಲ್ವಾ ಅಂತ. ಅಂದ್ರೆ ಒಂದಾಗತ್ತೆ, ಏನಕ್ಕೆ ಹೇಳಿದ್ರೆ ಅಲ್ಲಿ ಅನರ್ಹಗೊಂಡವರು ಅದರಲ್ಲಿ ಎಷ್ಟು ಜನ ಚುನಾವಣೆಗೆ ನಿಲ್ತಾರೆ, ಇವರ ಪರವಾಗಿ ಬಿಜೆಪಿ ಪರವಾಗಿ ನಿಲ್ತಾರೆ, ಎಷ್ಟು ಜನ ಗೆದ್ದು ಬರ್ತಾರೆ. ಅಂದ್ರೆ ಪೂರ್ತಿ ಗೆದ್ದಬಾರ್ದಿದ್ರು ಒಂದು 10-15 ಬಂದ್ರು ಸಾಕು. ಆಗ ಬಂದವರಿಗೆ ನೀವು ಯಾವ ರೀತಿಯಾಗಿ ತೃಪ್ತಿ ಪಡಿಸ್ತೀರೋ ಅನ್ನೋದು ಮುಖ್ಯ. ಯಾಕೆ ಕೇಳಿದ್ರೆ ಇವರನ್ನು ನೋಡಿ ಹೊರಗೆ ಹೋದವರು, ಅವರಿಗೆ ಮೊದಲ ಆದ್ಯತೆ ಕೊಡಬೇಕು. ಮತ್ತೆ ಉಳಿದ ಒಂದು 6-7 ಸೀಟ್ಗಳು ಉಳಿಬಹುದು. ಉಳಿದಾಗ ಇಲ್ಲಿ ಕೆಲವು ಇದ್ದಾರೆ, ಯಾಕಂದ್ರೆ ಅತೃಪ್ತರಿದ್ದಾರೆ. ಅತೃಪ್ತರ ಸ್ಥಾನ ತಕೊಂಡಾಗ ಅದು ಶ್ರೀನಿವಾಸ್ ಶೆಟ್ಟರಿಗೂ ಬಲದ್ರು ಒಲಬಹುದು, ಅಥವಾ ನಮ್ಮ ಅಂಗಾರನವರಿಗೆ ಖಂಡಿತ ಒಲಿತದೆ ಅನ್ನುವ ಒಂದು ಭರವಸೆ ಕೂಡ ಬಂದಿದೆ. ಆವಾಗ ಸ್ವಲ್ಪ ಮಟ್ಟಿನ ಅತೃಪ್ತರು ಏನಿದ್ದಾರೆ ತೃಪ್ತಿ ಪಡುವಂತ ಸಾಧ್ಯತೆ ಇದೆ. ಹಾಗೆ ಅಲ್ಲಿ ಅನರ್ಹಗೊಂಡವರಿಗೂ ಕೂಡ ಒಂದು 10 ಸ್ಥಾನ ಹೋದ್ರೂ ಹೋಗಬಹುದು. ಖಂಡಿತವಾಗಿ ಈ ರೀತಿಯ ಅರೇಂಜ್ಮೆಂಟ್ ಆಗಬಹುದು ಅಂತ ನನ್ನ ಒಂದು ವಿಶ್ಲೇಷಣೆ ಹೇಳ್ತಾ ಇದೆ ಅಷ್ಟೇ. ಎಸ್, ಒಟ್ಟಿನಲ್ಲಿ ಎಲ್ಲ ಒಂದು ವಿಚಾರಗಳನ್ನ ಗಮನಿಸಿದಾಗ ಬಹುಶಃ ಯಾವುದೇ ಪಕ್ಷ ಆಗಿರಲಿ, ಇರ್ರೆಸ್ಪೆಕ್ಟಿವ್ ಪಾರ್ಟಿ ಬಗ್ಗೆ ಮಾತಾಡ್ತಾ ಹೋದಾಗ ಜಾತಿ ರಾಜಕಾರಣ, ಎಲ್ಲೇ ನೋಡಿದ್ರು ಕೂಡ ಲಿಂಗಾಯತರು, ಒಕ್ಕಲಿಗರು, ಬಂಟ ಸಮುದಾಯದವರು, ಬಿಲ್ಲವ ಸಮುದಾಯದವರು, ದಲಿತ ಸಮುದಾಯದವರು, ಹೀಗೆ ಇದೇ ವಿಚಾರದಲ್ಲೇ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮುಂದಿನ ಒಂದು ರಾಜಕಾರಣದ ಪರಿಸ್ಥಿತಿ ಏನಾಗಿರ್ಬೋದು? ತುಂಬಾ ದುಃಖಕರವಾಗ್ತಾ ಇದೆ. ಖಂಡಿತವಾಗಿ. ಯಾಕೆ ಕೇಳಿದ್ರೆ ಎಲ್ಲೋ ಒಂದು ಕಡೆ ನಾವು ಜಾತಿ ಮೀರಿದ ರಾಜಕೀಯ ಮಾಡಬೇಕಂತ ಹೇಳ್ತಾ ಇರ್ತೀವಿ. ಆದ್ರೆ ಏನಾಗುತ್ತೆ ಕೇಳಿದ್ರೆ ಜಾತಿ ಬಿಟ್ಟು ರಾಜಕೀಯ ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲದಂತ ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆ, ಮುಖ್ಯವಾಗಿ ಕರ್ನಾಟಕದಲ್ಲಿ ಇದೆ. ಇನ್ನೊಂದು ನೋಡ್ತೇವೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಬ್ಬ ನಾನೇ ಇರ್ಬೇಕು, ಭ್ರಷ್ಟಾಚಾರ ನನ್ನನ್ನು ಬೆಂಬಲಿಸುವಂತ ಜಾತಿ ಸಮುದಾಯಗಳು ಇರ್ತದಲ್ಲ, ಅಥವಾ ನನಗೆ ಒಂದು ಮಂತ್ರಿ ಪದವಿ ಕೊಡಬೇಕಂತ ಬೆಂಬಲಿಸುವಂತ ನನ್ನ ಜಾತಿಯವರು ಇದ್ದಾರಲ್ಲ. ಅಂದ್ರೆ ಇದೇ ರೀತಿ ಏನಾಗುತ್ತೆ, ನಾವು ಯಾವತ್ತು ರಾಜಕಾರಣಿಗಳು ಬೈದು ಪ್ರಯೋಜನ ಇಲ್ಲ. ಮತದಾರರ ನಮ್ಮ ಆತ್ಮವನ್ನು ನಾವೇ ವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ. ಜಾತಿಯನ್ನು ನೋಡಿ ಮತ ಹಾಕ್ತಿವಿ, ಅಭ್ಯರ್ಥಿಯನ್ನು ನೋಡಿ ಮತ ಹಾಕುವಲ್ಲ. ಅಥವಾ ಇದೇನಾಗುತ್ತೆ, ಇದೆಲ್ಲ ರಾಜಕೀಯ ಪಕ್ಷಗಳು ನಮ್ಮ ವೀಕ್ನೆಸ್ ಏನಿದೆ ಇದನ್ನು ಅವರು ಎನ್ಕ್ಯಾಶ್ ಮಾಡ್ತಾರೆ ಅಲ್ವಾ. ನಮ್ಮ ಬ್ಲಡ್ ಏನಿದೆ, ನಮ್ಮ ನಾಡಿ ಬಡಿತವನ್ನು ಅರ್ಥ ಮಾಡಿಕೊಂಡು ಮತ್ತೆ ಅವರು ನಮ್ಮನ್ನು ಶೋಷಿಸ್ತಾರೆ, ಜಾತಿ ಹೆಸರಿನಲ್ಲಿ ಶೋಷಿಸ್ತಾರೆ. ಮಂತ್ರಿ ಪದವಿ ಕೊಡುವಾಗ ಜಾತಿ ನೋಡ್ತಾರೆ, ಧರ್ಮ ನೋಡ್ತಾರೆ. ಇದೆಲ್ಲವನ್ನು ಕೂಡ ಎಲ್ಲೋ ಒಂದು ವಿಷವರ್ತುಲ ಅನ್ನುವಂತಹದ್ದು ದೇಶ ಮತ್ತು ರಾಜ್ಯದ ರಾಜಕೀಯದಲ್ಲಿ ನಡೀತಾ ಇರುವಂತಹದ್ದು ಅತ್ಯಂತ ದುಃಖಕರ ವಿಚಾರ ಅಂತ ನಾನು ಹೇಳ್ತೇನೆ. ಹಾಗೆಲ್ಲ ನೋಡ್ತಾ ಹೋದ್ರೆ ಅಸಮಾಧಾನಗಳು ಉಂಟಾಗಿದೆ ರಾಜ್ಯ ಬಿಜೆಪಿಯಲ್ಲಿ, ಅದ್ರ ಬಗ್ಗೆ ಅಂತೂ ಎರಡು ಮಾತಿಲ್ಲ. ಒಟ್ಟಿನಲ್ಲಿ ನೋಡ್ತಾ ಹೋದ್ರೆ ಈಗಾಗಲೇ 17 ಜನ ಸಚಿವರಿದ್ದಾರೆ, 3 DCM ಇದ್ದಾರೆ, ಅದೇ ರೀತಿಯಲ್ಲಿ ಯಡಿಯೂರಪ್ಪನವರು ಇದ್ದಾರೆ, ಹೈಕಮಾಂಡ್ ಜೊತೆಗಿದೆ. ಒಟ್ಟಿನಲ್ಲಿ ನೋಡ್ತಾ ಹೋದ್ರೆ ಇದೆಲ್ಲ ಒಂದು ಅಸಮಾಧಾನವನ್ನ ಹಂತ ಹಂತವಾಗಿ ಹೇಗೆ ಬಿಜೆಪಿ ನಿವಾರಣೆಯನ್ನ ಮಾಡಬಹುದು ಅಂತ. ಅಲ್ಲ, ಇದು ನಿವಾರಣೆ ಮಾಡಲೇಬೇಕಾದ ಅನಿವಾರ್ಯತೆ. ಹಾಗಂತ ನಾನು ಹೇಳ್ತೇನೆ,
ರಾಜ್ಯದ ನಾಯಕರಿಗೆ ಇದನ್ನು ಶಮನಗೊಳಿಸುವ ಸಾಮರ್ಥ್ಯ ಇಲ್ಲ. ಅದು 100% ಇವತ್ತಿಗೂ ಕೂಡ ಅಷ್ಟೇ. ಅದೇ ಸಣ್ಣ ಸಮಸ್ಯೆ ಆದ್ರೂ ಏನಿದ್ರು ಕೂಡ ಇವತ್ತು ಈ ಮತದಾರರು ಕೂಡ ಅಥವಾ ಬಿಜೆಪಿ ಬೆಂಬಲಿಗರು ಕೂಡ ಕಾರ್ಯಕರ್ತರ ದೃಷ್ಟಿ ಎಲ್ಲ ಇರುವುದು ಡಿಲ್ಲಿಯಲ್ಲಿ. ಯಡಿಯೂರಪ್ಪನ ಮೇಲೂ ಇಲ್ಲ, ಈಶ್ವರಪ್ಪನ ಮೇಲೂ ಇಲ್ಲ, ಇನ್ನೊಂದು ನಾಯಕನ ಮೇಲೂ ಇಲ್ಲ. ಏನಿದ್ರು ಕೂಡ ಪರಿಹಾರ ಮೇಲಿಂದ ಬರಬಹುದು, ಪ್ರಸಾದ ಮೇಲಿಂದ ಉದುರಬೇಕಾಗತ್ತೆ. ಅಂದ್ರೆ ಆ ಪ್ರಸಾದದ ಮೇಲೆ ಇವರಿಗೆ ನಂಬಿಕೆ. ಆ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಒಂದು ವೇಳೆ ಬಿಜೆಪಿ ಗಟ್ಟಿ ಆಗುದಿದ್ರು ಕೂಡ ಅಥವಾ ಸರ್ಕಾರ ಉಳಿಯುವುದಿದ್ರು ಕೂಡ ಅದು ಮೇಲಿನ ಪ್ರಸಾದ ಅಂದ್ರೆ ಹೈಕಮಾಂಡ್ ಪ್ರಸಾದ ಯಾವ ರೀತಿ ಇದೆ ಅದರ ಮೇಲೆ ಡಿಪೆಂಡ್ ಆಗಿದೆ. ಬಿಟ್ರೆ ಕರ್ನಾಟಕ ರಾಜ್ಯದ ನಾಯಕರುಗಳ ಪ್ರಸಾದ ಇಲ್ಲಿ ಏನೂ ಇಲ್ಲ ಅಂತ ಗೋಚರಿಸ್ತಾ ಇದೆ. ಇಡೀ ಕರ್ನಾಟಕ ರಾಜ್ಯವನ್ನು ಅಥವಾ ಈ ಇವರೇನೆಲ್ಲ ಇವರನ್ನು ಹಿಡಿತವನ್ನು ಕೇಂದ್ರ ಬಿಜೆಪಿ ಮಂಡಳಿ ತಗೊಳ್ತಾ ಇದೆ ನಿಧಾನವಾಗಿ. ಯಾರನ್ನು ಎಲ್ಲಿ ಹಾಕಬೇಕು, ಯಾರನ್ನು ಎಲ್ಲಿ ಮಣಿಸಬೇಕು, ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು, ಯಾರನ್ನು ಉಸ್ತುವಾರಿ ಮಾಡಬೇಕು, ಎಲ್ಲವೂ ಕೂಡ ಇದು ಹೈಕಮಾಂಡ್ ಲೆವೆಲ್ ಅಲ್ಲಿ ನಡೀತಾ ಇದೆ. ಬಿಟ್ರೆ ರಾಜ್ಯದಲ್ಲಿ ಏನೂ ಇಲ್ಲ. ಇವರು ಏನಿದ್ರು ಕೂಡ ಸಂದೇಶವನ್ನು ಮೆಸೇಜ್ ಅನ್ನು ಕೊಡುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೊರನೋಟಿಗೆ ಕಾಣಿಸ್ತಾ ಇದೆ. ಖಂಡಿತವಾಗಿ. ಹಾಗಾದ್ರೆ ಹೈಕಮಾಂಡ್ ಅಲ್ಲಿ ಕೂತು ರಾಜ್ಯಭಾರವನ್ನ ಮಾಡುತ್ತೆ ಅಂತ ಆದ್ರೆ ಇಲ್ಲಿನ ಒಂದು ಸ್ಥಳೀಯ ಸಮಸ್ಯೆಗಳನ್ನ ಸರಿ ಮಾಡೋದು ಯಾರು ಅಂದ್ರೆ ಹೇಗೆ ಸರಿ ಮಾಡಬಹುದು? ಸರಿ, ನೀವು ಹೇಳೋದು ಇನ್ನೊಂದು ಪ್ರಶ್ನೆ. ಈಗ ಅಮಿತ್ ಶಾ ಇರಬಹುದು, ಮೋದಿ ಅವರಿಗೆ ಇಲ್ಲಿನ ಸಮಸ್ಯೆ ಅಲ್ಲ. ಅವ್ರು ಹೇಳ್ತಾರೆ ಇವರಿಗೆ ಒಂದು ಡೈರೆಕ್ಷನ್ ಕೊಟ್ಟಿರ್ತಾರೆ. ಏನ್ ಕೇಳಿದ್ರೆ ನಾವು ಬಂದು ಅಲ್ಲಿ ನಾವು ಆಡಳಿತ ನಡೆಸಲಿಕ್ಕೂ ಆಗೋಲ್ಲ ಅಥವಾ ನಿಮ್ಮ ಸಮಸ್ಯೆ ಇರ್ತಾರೆ, ನೀವು ಮಾಡಿ ತೋರಿಸಬೇಕು ನಮಗೆ, ಅಂತವರೇ ನಾವು ಬೆಂಬಲಿಸ್ತೇವೆ ಅಲ್ವಾ. ಈಗ ಒಬ್ಬ ಶಾಸಕರು ಇರ್ಬೋದು, ನೀವು ಚೆನ್ನಾಗಿ ಕೆಲಸ ಮಾಡ್ತೀಯಾ, ನಿನಗೆ ನಮ್ಮ ಬೆಂಬಲ ಇದೆ. ನೀವು ಬರೇ ಜಾತಿ ರಾಜಕೀಯ ಮಾಡ್ತೀಯಾ, ನೀನು ನಾವು ಮುಂದೆ ಬೆಳೆಸೋಲ್ಲ. ಅದ್ರ ಅರ್ಥ ಏನ್ ಕೇಳಿದ್ರೆ ಅಲ್ಲಿ ಮೇಲೆ ಕೂತಂತ ಹೆಡ್ ಮಾಸ್ಟರ್ಗಳು ಇದ್ದಾರಲ್ಲ, ಅವರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಅವರು ಈ ಟೀಚರ್ಸ್ ಗಳಿಂದ ಕೆಲಸ ಮಾಡಿಸ್ತಾರೆ. ನೀವು ಕೆಲಸ ಮಾಡ್ಲಿಕ್ಕೆ ಆಗದಿದ್ರೆ ಬಿಟ್ಟು ಹೋಗಿ. ಖಂಡಿತ ಆ ಒಂದು ಡೈರೆಕ್ಷನ್ ಬಂದೇ ಬರುತ್ತೆ. ಅವಾಗ ಏನ್ ಮಾಡ್ಬೇಕಾಗತ್ತೆ, ಸ್ಥಳೀಯ ಸಮಸ್ಯೆಗಳಿಗೆ ಇವರು ಸ್ಪಂದಿಸಲೇಬೇಕಾಗತ್ತೆ. ಸುಮ್ಮನೆ ಇವರು ಇನ್ನು ಮತ್ತೆ ನಾನು ಮೋದಿ ಹೆಸರಿನಲ್ಲಿ ಗೆದ್ದು ಬರ್ತೇನೆ ಅಂತ ಹೇಳಿದ್ರೆ ಆಗೋಲ್ಲ. ಮೋದಿ ಅವರು ಆಲ್ರೆಡಿ ಇವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ನೀವು ಮತ್ತೆ ಇನ್ನು ಗೆದ್ದು ಬರ್ಬೇಕಾದ್ರೆ ನನ್ನ ಹೆಸರನ್ನು ಹೇಳಿದ್ರೆ ಬರೋಲ್ಲ. ನೀವು ಏನು ಸಾಧಿಸ್ತೀರಿ ಸಾಧಿಸಿ ಬನ್ನಿ, ನನ್ನ ಹೆಸರು ಅದರಲ್ಲಿ ಇನ್ನು ವರ್ಕೌಟ್ ಆಗೋಲ್ಲ ಅನ್ನುವ ಸಂದೇಶ ಇದಲ್ರೇ ಕೊಟ್ಟಿದ್ದಾರೆ. ಇದು ಖಂಡಿತವಾಗಿ. ಯಾಕೆ ಮುಂದೆ ಕೂಡ ಇದು ಬಿಜೆಪಿಗೆ ಒಂದು ಎಚ್ಚರಿಕೆ. ಇದು ಇನ್ನು ಪ್ರತಿ ಬಾರಿ ಕೂಡ ನೀವು ಮೋದಿಯವರ ಹೆಸರು ಹೇಳ್ತೀರಿ, ಅಮಿತ್ ಶಾ ಹೆಸರು ಹೇಳ್ತೀರಿ ಅಂತ ಹೇಳಿದ್ರೆ ಜನ ನಿಮ್ಮನ್ನು ನಂಬಲ್ಲ. ಅದು ಎಚ್ಚರಿಕೆಯ ಗಂಟೆ ಕೂಡ ಅವ್ರು ಬಾರಿಸಿದ್ದಾರೆ ಇವರಿಗೆ. ಆ ಎಚ್ಚರಿಕೆಯನ್ನು ಇವರು ಇಟ್ಕೊಂಡ್ರೆ ಈ ಬಿಜೆಪಿ ಇಲ್ಲಿ ಗಟ್ಟಿ ಆಗ್ಲಿ ಸಾಧ್ಯತೆ ಉಂಟು. ಇಲ್ಲದೇ ಇದ್ರೆ ಅದು ತುಂಬಾ ಕಷ್ಟ ಆಗಬಹುದು ಅಂತ ಕಾಣುತ್ತೆ. ಕೊನೆಯದಾಗಿ ಕೇಳಬೇಕು, ಎಲ್ಲ ಒಂದು ಇಷ್ಟೊಂದು ವಿಚಾರಗಳ ಬಗ್ಗೆ ಆಯ್ತು, ಜಾತಿಗ ರಾಜಕಾರಣ ಅದೆಲ್ಲದರ ಬಗ್ಗೆ ಚರ್ಚೆ ಆಯ್ತು. ಈಗ ಹಂತ ಹಂತವಾಗಿ ಲೇಟ್ ಆಯಿತು ಏನೋ ಗೊತ್ತಿಲ್ಲ ಅಂತಂದರೆ ಸಚಿವ ಸ್ಥಾನ ಕೊಡೋದ್ರಲ್ಲೂ ಕೂಡ ಲೇಟ್ ಆಯಿತು. ನಂತರ ಆ ಒಂದು ಸಚಿವ ಸ್ಥಾನದ ಏನು ಹಣಕಾಸು ಇಲಾಖೆಗಳನ್ನು ಕೊಡುವಂಥ ಹಂಚಿಕೆಗಳಲ್ಲೂ ಮಾಡುವಂತೂ ಕೂಡ ಲೇಟ್ ಆಗ್ತಾ ಹೋಯಿತು. ಈಗ ಉಸ್ತುವಾರಿಯನ್ನು ಕೂಡ ತಡವಾಗಿ ಆದರೂ ಕೊಟ್ಟಿದ್ದಾರೆ ಅಂತ. ಒಟ್ಟಿನಲ್ಲಿ ಹಾಗೆ ನೋಡ್ತಾ ಹೋದರೆ ಸಮಸ್ಯೆಗಳು ಸಾಕಷ್ಟಿದೆ. ಪರಿಹಾರವನ್ನು ಕ್ಷಿಪ್ರಗತಿಯಲ್ಲಿ ಮಾಡಬೇಕಾದಂಥ ಒಂದು ಅನಿವಾರ್ಯತೆಗಳು ಕೂಡ ಇದೆ. ಹೇಗೆ ಈ ಒಂದು ವಿಚಾರವನ್ನು ಪರಿಹರಿಸ್ಬೋದು ಅಂತ ಅಂದ್ರೆ ಒಂದೇದಾಗಿ ಆಲ್ರೆಡಿ ಖಾತೆಗಳು ಕೂಡ ಹಂಚಿ ಆಗ್ಲಿಲ್ಲ, ಇನ್ನೂ ತುಂಬಾ ಬಾಕಿ ಇದೆ, ದತ್ತಾಂಶ ಬಾಕಿ ಇದ್ದಾಗಿದೆ. ಇದು ಒಂದು ದೊಡ್ಡ ತೊಡಕು ಬಿಜೆಪಿಗೆ. ಯಾಕೆ ಕೇಳಿದ್ರೆ ಈ ಬೈ ಎಲೆಕ್ಷನ್ ಏನಿದೆ, ಉಪಚುನಾವಣೆ ಮುಂದೆ ಹೋದಾಗ ಈ ಎಲ್ಲ ಖಾತೆಗಳನ್ನು ವೇಕೆಂಟ್ ಆಗಿ ಇಟ್ಕೊಳ್ಬೇಕಾದ ಸ್ಥಿತಿ ಇದೆ. ಇದೆಲ್ಲ ಹೊರೆಗಳು ಕೂಡ ಯಡಿಯೂರಪ್ಪ ಮುಖ್ಯಮಂತ್ರಿ ಮೇಲೆ ಬೀಳುತ್ತೆ. ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ ಈ ಅಧಿಕಾರಿಗಳನ್ನು ಯಾವ ರೀತಿಯಾಗಿ ನೀವು ದುಡಿಸ್ಕೊಳ್ತೀರಿ. ಇತ್ತೀಚೆಗೆ ಟ್ರಾನ್ಸ್ಫರ್ ಇಶ್ಯೂ ಬಂದಾಗ ಕೂಡ, ವರ್ಗಾವಣೆಯ ವಿಚಾರ ಬಂದಾಗ ಕೂಡ ಕುಮಾರಸ್ವಾಮಿ ಅವರು ಮತ್ತೆ ವಿರೋಧಿಸುವವರು ಇದು ವರ್ಗಾವಣೆ ದಂಧೆ ನಡೀತಾ ಇದೆ ಅನ್ನುವ ಅಪಾದನೆ ಕೂಡ ಮಾಡಿದ್ರು. ಅವ್ರ ಮೇಲೆ ಅವ್ರು ಹೇಗೆ ಮಾಡಿದ್ರು, ಇವ್ರ ಮೇಲೆ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ವಿರೋಧ ಪಕ್ಷ ಕೂಡ ಹೇಗೆ ಕುಮಾರಸ್ವಾಮಿ ಅವರು ನೀವು ಎಳಿತಾ ಇದ್ದೀರಿ ಪ್ರತಿನಿತ್ಯ, ಅದೇ ರೀತಿಯಲ್ಲಿ ಯಡಿಯೂರಪ್ಪನವರು ಕೂಡ ಎಳಿತಾ ಇದ್ದಾರೆ. ಅದೇ ಯಡಿಯೂರಪ್ಪನವರು ಇವರ ಪ್ರತಿಯೊಂದು ವಾದ ವಿವಾದಗಳಿಗೆ ತಲೆ ಕೊಡ್ತಾ ಹೋದ್ರೆ ಇಲ್ಲಿ ಸಮಸ್ಯೆಗಳೇ ಜನರಿಗೆ ಕಾಣ್ತಾ ಬಿಟ್ರೆ ಇವರು ಮಾಡಿದ ಸಾಧನೆಗಳು ಜನರಿಗೆ ತಲುಪಲಿಕ್ಕೆ ಸಾಧ್ಯನೇ ಇಲ್ಲ. ಇವರು ಏನ್ ಮಾಡಬೇಕಾಗತ್ತೆ, ಒಬ್ಬ ಯಡಿಯೂರಪ್ಪನವರು ಸಮರ್ಥ ನಾಯಕನಾದ್ರೆ ಅವರು ವಿರೋಧ ಪಕ್ಷ ಹೇಳುವಂತ ಪ್ರತಿ ಮಾತಿಗೂ ಸ್ಪಂದಿಸ್ತಾ ಹೋದ್ರೆ ಇವರಿಗೆ ಸಮಯವೂ ಇಲ್ಲ, ವ್ಯವಧಾನವೂ ಇಲ್ಲ, ಅದು ತಪ್ಪು ಆಗತ್ತೆ. ಇವರು ಮಾಡಿದ್ದನ್ನು ಮಾಡಿ ತೋರಿಸಬೇಕಾಗತ್ತೆ. ಆ ಸಾಮರ್ಥ್ಯ ಯಡಿಯೂರಪ್ಪನವರು ಹೇಗೆ ಮಾಡ್ತಾರೆ ಅನ್ನೋದರ ಮೇಲೆ ಇವರ ಅಳಿವು ಪ್ರಶ್ನೆ ಇದೆ. ಮತ್ತೆ ಮುಖ್ಯವಾಗಿ ಇನ್ನೊಮ್ಮೆ ಸ್ಟ್ರೆಸ್ ಮಾಡ್ತೇನೆ, ಈ ಉಪಚುನಾವಣೆ ಅನ್ನುವಂತಹದ್ದೇ ಈ ಸರ್ಕಾರದ ಭವಿಷ್ಯ ನಿರ್ಧರಿಸುವಂತ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ನಿಲ್ಲುತ್ತೆ. ಅದರ ಮೇಲೆ ಯಡಿಯೂರಪ್ಪ ಅಥವಾ ಬಿಜೆಪಿ ಸರ್ಕಾರ ಕರ್ನಾಟಕ ಮುಂದುವರಿಯುತ್ತದೆ. ಖಂಡಿತ ಸರ್, ಧನ್ಯವಾದಗಳು ಸರ್. ಈಗಾಗಲೇ ಮಾತಾಡಿರೋ ಹಾಗೆ ಇದಿಷ್ಟು ಕೂಡ ಈಗ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಬೆಳವಣಿಗೆಗಳು, ಅದೇ ರೀತಿಯಲ್ಲಿ ಜಿಲ್ಲೆಯಲ್ಲಿ ಏನಾಯಿತು ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಸಾಕಷ್ಟು ಮಾತಾಡಿದ್ವಿ. ಇನ್ನು ಅದರ ಮಧ್ಯೆ ಜಾತಿ ರಾಜಕಾರಣ ಏನಿದೆ ಇದು ಕೂಡ ಮುಂದಿನ ಒಂದು ದಿನಗಳಲ್ಲಿ ಕಡಿಮೆ ಆಗ್ತಾ ಹೋಗಬೇಕು. ಸಮಗ್ರ ಅಭಿವೃದ್ಧಿಯ ಚಿಂತನೆ ಇರತಕ್ಕಂಥ ರೀತಿಯಲ್ಲಿ ಎಲ್ಲ ರಾಜಕಾರಣಿಗಳು ಕೂಡ ಯೋಚನೆಯನ್ನು ಮಾಡಬೇಕು. ಆಗ ಆ ಒಂದು ಜಿಲ್ಲೆಗಳು, ಆ ಒಂದು ಕ್ಷೇತ್ರಗಳು ಅಭಿವೃದ್ಧಿ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಮರ್ಥರಿದ್ದಾರೆ, ರಾಜಕಾರಣಿಗಳು ಸಮರ್ಥರಿದ್ದಾರೆ. ಆ ಒಂದು ತಮ್ಮ ಒಂದು ಸಾಮರ್ಥ್ಯವನ್ನು ಸರಿಯಾಗಿ ಬಳಸ್ಕೊಂಡ್ರೆ ಬಹುಶಃ ಎಲ್ಲ ಒಂದು ರಾಜ್ಯಗಳು ಕೂಡ ಅಭಿವೃದ್ಧಿ ಆಗುತ್ತೆ, ಸಮಗ್ರ ಭಾರತ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.